ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಮ್ಮ ರಾಜ್ಯದ ಮಲೆನಾಡು ಭಾಗ ಶಿವಮೊಗ್ಗ ನಗರ ಯಾವ ರೀತಿ ಇದೆ ಅನ್ನುವಂಥ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಶಿವಮೊಗ್ಗ ಜಿಲ್ಲೆ. ಇದರ ನಡುವೆ ಬಜರಂಗ ದಳದ ಕಾರ್ಯಕರ್ತನ ಬರ್ಬರವಾಗಿರುವಂತಹ ಹತ್ಯೆಯ ನಡುವೆ ಸೋಮವಾರ ನಿನ್ನೆ ಯಾವ ರೀತಿ ಅಂತ್ಯಕ್ರಿಯೆ ನಡೆಯಿತು, ಬಜರಂಗ ದಳ ಕಾರ್ಯಕರ್ತನ ಅಂತ್ಯಕ್ರಿಯೆ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿರುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಭಾನುವಾರದವರೆಗೂ ಕೂಡ ಶಾಂತವಾಗಿದ್ದಂತಹ ಶಿವಮೊಗ್ಗ ನಗರ ಏನಿದೆ, ಭಾನುವಾರದ ರಾತ್ರಿಯ ನಂತರ ಸೋಮವಾರದ ನಿನ್ನೆಯ ದಿನ, ಇದೀಗ ಇವತ್ತಿನ ದಿನ, ಇನ್ನು ನಾಳೆಯ ದಿನ, ಇದೆಲ್ಲವೂ ಕೂಡ ನೋಡಿದಾಗ ಶಿವಮೊಗ್ಗ ಇಂದು ಕೂಡ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. 2 ದಿನಗಳ ಕಾಲ ಕರ್ಫ್ಯೂ ಅನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆಯ ದಿನ ಅಲ್ಲಲ್ಲಿ ವಾಹನಗಳಿಗೆ ಬೆಂಕಿ, ಪೊಲೀಸರ ಮುಂದೆ ಕಲ್ಲು ತೂರಾಟ, ಅಶ್ರುವಾಯು ಪ್ರಯೋಗ, ಇಂತಹ ಹಲವಾರು ಘಟನೆಗಳ ನಡುವೆ ಅತಿ ಸೂಕ್ಷ್ಮವಾಗಿರುವಂತಹ ಪ್ರದೇಶಗಳಲ್ಲಿ ಈಗಲೂ ಕೂಡ ಪೊಲೀಸರ ಕಣ್ಗಾವಲಿದೆ, ಕಾಕಿ ಪಡೆ ಸರ್ಪಗಾವಲವನ್ನ ಇಟ್ಟುಕೊಂಡಿದೆ. ಇವೆಲ್ಲದರ ನಡುವೆ ಆರೋಪಿಗಳ ಬಂಧನ ಯಾವಾಗ, ಈ ಹತ್ಯೆಯನ್ನ ಮಾಡಿರುವಂತಹ ಆ ದುಷ್ಕರ್ಮಿಗಳ, ಆ ಕಿಡಿಗೇಡಿಗಳ ಬಂಧನ ಯಾವಾಗ ಅನ್ನುವಂತಹ ಅನೇಕ ಪ್ರಶ್ನೆಗಳ ನಡುವೆ, ಆಕ್ರೋಶಗಳ ನಡುವೆ ಈಗಾಗಲೇ ಬಂದಿರುವಂತಹ ಮಾಹಿತಿ 12 ಜನ ಶಂಕಿತರ ನಡುವೆ 6 ಜನರ ಬಂಧನ ಆಗಿದೆ. ಶಿವಮೊಗ್ಗದ SP ಅವರು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. 12 ಜನ ಶಂಕಿತರ ನಡುವೆ 6 ಜನರ ಬಂಧನ ಈಗಾಗಲೇ ಆಗಿರುವಂಥದ್ದು. ಇವೆಲ್ಲದರ ನಡುವೆ ಈ ಸಾವು ನ್ಯಾಯವೇ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ದೇನೆ, ಜೊತೆಗೆ ನಿನ್ನೆಯೂ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಇದು ಹಿಂದೂಗಳ ಸಾವಾಗಿದೆಯಾ ಅಥವಾ ಇಲ್ಲಿ ಮುಸ್ಲಿಮರ ಸಾವಾಗಿದೆಯಾ ಅಥವಾ ಇನ್ನೊಂದು ಸಮುದಾಯದ ಸಾವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳಲ್ಲ. ಇಲ್ಲಿ ಹತ್ಯೆ ಆಗಿರುವಂಥದ್ದು ಮನುಷ್ಯತ್ವದ ಹತ್ಯೆ ಆಗಿರುವಂಥದ್ದು ಬಿಟ್ಟು ಬೇರೆ ಏನಿಲ್ಲ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇವೆಲ್ಲದರ ನಡುವೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು ಈ ಸಾವು ನ್ಯಾಯವೇ ಅನ್ನುವಂತಹ ಪ್ರಶ್ನೆ. ಕಾರಣ ನಿನ್ನೆಯ ದಿನ ಆ ತಾಯಿಯ ಅಳಲು, ಆ ತಂದೆಯ ಅಳಲು, ಆತನ ಸಹೋದರಿಯ ಅಳಲನ್ನು ನೋಡಿದಾಗ ಯಾರಿಗಾದ್ರೂ ಇದೆಲ್ಲ ಬೇಕಿತ್ತಾ, ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಸಾವು ನ್ಯಾಯವೇ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲಿರುವಂಥದ್ದು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಹತ್ಯೆಯಾಗಿದೆ, ಕೊಲೆಯಾಗಿದೆ, ಆ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಇವೆಲ್ಲದರ ನಡುವೆ ಆತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥದ್ದು ನಾವುಗಳು ಆಶಿಸಬೇಕಾಗಿರುವಂತಹ, ನಮ್ಮ ಕಡೆಯಿಂದ ಮಾಡಬೇಕಾಗಿರುವಂತಹ ಕೊನೆಯ ವಿಚಾರ. ಇವೆಲ್ಲದರ ನಡುವೆ ಈ ಎಲ್ಲ ಕೋಮುಗಲವೇ, ಕೋಮು ಸಂಘರ್ಷ ಅಂತ ಬಂದಾಗ ಈ ಒಂದು ಪ್ರಕರಣವನ್ನು ನಾವು ನೋಡಿದಾಗ ಹಲವಾರು ಗೊಂದಲಗಳು, ಹಲವಾರು ಪ್ರಶ್ನೆಗಳು, ಸುಳ್ಳಿನ ಸರಮಾಲೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು ಕೂಡ ಸುಳ್ಳಲ್ಲ. ಜೊತೆಗೆ ಈ ಒಂದು ಹತ್ಯೆ ಆದ ನಂತರ ಪೊಲೀಸ್ ತನಿಖೆ ಶುರುವಾಗುವುದಕ್ಕಿಂತ ಮೊದಲೇದಾಗಿ ಕೆಲವು ಹೇಳಿಕೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಷ್ಠಿತ ರಾಜಕೀಯ ಮುಖಂಡರುಗಳ ಬಾಯಿಯಲ್ಲಿ ಹರಿದಾಡಿತ್ತು ನೋಡಿ. ಆವಾಗಲೇ ಇಂತಹ ಶಿವಮೊಗ್ಗ ಜಿಲ್ಲೆ ಏನಿದೆ ಹೊತ್ತಿ ಉರಿದಿದ್ದು. ಇವೆಲ್ಲದರ ನಡುವೆ ಬರುವಂತಹ ಹಲವಾರು ಪ್ರಶ್ನೆಗಳು, ನೇರವಾಗಿ ಈಶ್ವರಪ್ಪನವರು ಹೇಳಿರುವಂತಹ ಹೇಳಿಕೆಗಳು, ಇದು ಮುಸ್ಲಿಂ ಗುಂಡಗಳಿಂದಲೇ ಹರ್ಷನ ಹತ್ಯೆ ಆಗಿದೆ ಅನ್ನುವಂತಹ ವಿಚಾರವನ್ನ ಸಚಿವ ಈಶ್ವರಪ್ಪನವರು ಹೇಳ್ತಾರೆ. ಜೊತೆಗೆ ಇದಕ್ಕೆ ಬೆಂಕಿಗೆ ತುಪ್ಪ ಸುರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಶೋಕ್ ಅವರು ಕೂಡ ಹೇಳಿರುವಂತಹ ಹೇಳಿಕೆಗಳು, ಈ ಗಲಭೆಗಳು ಏನಾಗ್ತಾ ಇದೆ ಇದಕ್ಕೆ ಮುಸ್ಲಿಂ ಗೂಂಡಗಳೇ ಕಾರಣ ಅನ್ನುವಂಥದ್ದು. ಇವೆಲ್ಲದರ ನಡುವೆ ಬರುವಂತಹ ಪ್ರಶ್ನೆ, ಪೊಲೀಸ್ ತನಿಖೆ ಶುರುವಾಗೋದಕ್ಕಿಂತ ಮೊದಲನೇದಾಗಿಯೇ ಮುಸ್ಲಿಂ ಗೂಂಡಗಳು ಅಥವಾ ಒಂದು ಸಮುದಾಯ ಟಾರ್ಗೆಟ್ ಆಗಿದ್ದೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಸಹಜವಾಗಿ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು. ಈ ವಿಚಾರದ ಬಗ್ಗೆ ಮಾತನಾಡಬೇಕು. ಈಗಾಗಲೇ 6 ಜನರ ಬಂಧನ ಆಗಿರುವಂಥದ್ದು. ಯಾವ ಸಮುದಾಯದನ್ನ ಬಂಧನ ಮಾಡಿದ್ದಾರೆ, ಏನಾಗಿದೆ, ತನಿಖೆ ಯಾವ ರೀತಿ ಆಗ್ತಾ ಇದೆ, ಇನ್ನು ಮುಂದಕ್ಕೆ ಎಲ್ಲವೂ ಕೂಡ ಹೇಳ್ತೇವೆ. ಅಷ್ಟಕ್ಕೂ ಕೂಡ ಈ ಒಂದು ಈಶ್ವರಪ್ಪನವರ ಹೇಳಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಲೆನಾಡು ಭಾಗ ಹೊತ್ತಿ ಉರಿಯುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮುಸ್ಲಿಂ ಗೂಂಡಾಗಳಿಂದಲೇ ಹರ್ಷನ ಕೊಲೆ ಎಂದ ಸಚಿವ ಈಶ್ವರಪ್ಪ. ಹರ್ಷನನ್ನ ಮುಸ್ಲಿಮರು ಕೊಲೆ ಮಾಡಿದ್ದಾರೆಂತ ಎಸ್ಪಿಯೇ ಹೇಳಿತು. ಮುಸ್ಲಿಮರೇ ಹರ್ಷನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನನಗೆ ಮಾಹಿತಿ ನೀಡಿದ್ರು. ಅದಕ್ಕಾಗಿ ನಾನು ಆ ರೀತಿ ಹೇಳಿಕೆ ನೀಡಿದ್ದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಭಜರಂಗ ದಳ ಕಾರ್ಯಕರ್ತನಾಗಿದ್ದ ಹರ್ಷನನ್ನ
ಮುಸ್ಲಿಂ ಗೂಂಡಗಳು ಕೊಲೆ ಮಾಡಿದ್ದಾರೆ ಎಂದು ನಾನು ಹೇಳಿಕೆ ನೀಡುವುದರ ಹಿಂದೆ ಸೂಕ್ತ ಮಾಹಿತಿ ಇತ್ತು ಅಂತ ಈಶ್ವರಪ್ಪ ಮಂಗಳವಾರ ಶಿವಮೊಗ್ಗದಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಹರ್ಷನ ಕೊಲೆ ಮಾಹಿತಿ ತಿಳಿಯುತ್ತಿದ್ದಂತೆ ಶಿವಮೊಗ್ಗ ಎಸ್ಪಿಗೆ ಕರೆ ಮಾಡಿದೆ. ಮುಸ್ಲಿಂ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ರು. ಬಳಿಕ ಕೊಲೆಯಾದ ಸ್ಥಳದ ಅಕ್ಕಪಕ್ಕದ ನಿವಾಸಿಗಳು ಕೂಡ ಮುಸ್ಲಿಮರೇ ಹರ್ಷನನ್ನ ಕೊಲೆ ಮಾಡಿದ್ದಾರೆ ಅಂತ ಖಚಿತಪಡಿಸಿದ್ರು ಅಂತ ಈಶ್ವರಪ್ಪ ಹೇಳಿದ್ರು. ಪ್ರಕರಣ ಸಂಬಂಧ ಈಗಾಗಲೇ 3 ಬಂಧನ ಹಾಕಿದ್ರೆ 12 ಜನರನ್ನ ಪೊಲೀಸರು ವಶಕ್ಕೆ ಪಡೆಯಲಾಗಿದೆ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರೇ ಹೇಳಿಕೆ ನೀಡಿದ್ದಾರೆ. ನಿನ್ನೆ ಬಂಧನ ಆದವರ ಹೆಸರು ನೋಡಿ ಮುಸ್ಲಿಮರೇ ಇದ್ದಾರೆ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಅವರು ಸಮರ್ಥಿಸಿಕೊಂಡ್ರು. ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ. ಆದರೆ ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಾ ಧ್ವಜವನ್ನು ಏರಿಸಿದ್ದಾರೆ. 50 ಲಕ್ಷ ಶಾಲ್ಗಳನ್ನು, ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದ್ದಾರೆ. ಆ ಲಾರಿಗಳು ನನಗೆ ಗೊತ್ತು. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು DK ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರೋ ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕು ಸಿಕ್ಕಿದೆ. ಕಾಂಗ್ರೆಸ್ಗೆ ಟೌನ್. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ BK ಹರಿಪ್ರಸಾದ್ ನಿನ್ನೆ ಮಾತನಾಡಿ ಈಶ್ವರಪ್ಪ ಅವರೇ ಈ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಇರ್ಲಿ, ಈ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿದ್ರು. ಮುಸ್ಲಿಮರು ಕೊಲೆ ಮಾಡಿರುವುದು ಈಶ್ವರಪ್ಪಗೆ ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಮಾತನಾಡಿದ್ದೇನೆ. ಈಗ ಬಂಧನ ಹಾಕಿರುವವರ ಹೆಸರನ್ನಾದರೂ ಒಮ್ಮೆ ನೋಡಿ ಮುಸ್ಲಿಮರಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಹರಿಪ್ರಸಾದ್ ಹೇಳಿಕೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು. ಇದು ಸದ್ಯ ಬರ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ಯಾವಾಗ ಭಾನುವಾರ ದಿನ ಹತ್ಯೆಯಾಗಿತ್ತು, ನೇರವಾಗಿ ಬಂದಿರುವಂತಹ ವಿಚಾರ, ಇದು ಒಂದು ಸಮುದಾಯದವರೇ ಮಾಡಿರುವಂತಹ ಹತ್ಯೆ. ಮುಸ್ಲಿಂ ಗೂಂಡಗಳ ಈ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದು ಈಶ್ವರಪ್ಪನವರು ಹೇಳಿದ್ರು. ಜೊತೆಗೆ ನಿನ್ನೆ ನಡೆದಿರುವಂತಹ ಅಲ್ಲಿನ ಗಲಭೆ ಏನಿದೆ ಅದಕ್ಕೆ ಆರ್ ಅಶೋಕ್ ಅವರು ಹೇಳಿರುವಂತಹ ಹೇಳಿಕೆಗಳು, ಇವೆಲ್ಲದರ ನಡುವೆ ಈಗ ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇರುವಂತಹ ತಿರುವುಗಳು ಏನಿದೆ ಇವೆಲ್ಲವೂ ಕೂಡ ನೋಡಿದಾಗ ಕೋಮು ಸಂಘರ್ಷಕ್ಕೆ ಹರ್ಷ ಹಿಂದೂ ಹತ್ಯೆಯಾದನ ಅನ್ನುವಂತಹ ಪ್ರಶ್ನೆ, ಧರ್ಮ ದ್ವೇಷಕ್ಕೆ ಈ ಒಂದು ಹತ್ಯೆ ನಡೆಯಿತಾ ಅನ್ನುವಂತಹ ಪ್ರಶ್ನೆ, ಇವೆಲ್ಲ ಪ್ರಶ್ನೆಗಳ ನಡುವೆ ಹಲವಾರು ಸುಳ್ಳಿನ ಸರಮಾಲೆಗಳು, ಹಲವಾರು ಗೊಂದಲಗಳು ಎಲ್ಲವೂ ಕೂಡ ಬರ್ತಾ ಇರುವಂಥದ್ದು ಸಹಜವಾಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಪ್ರಕರಣದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಈಗಾಗಲೇ ಸಚಿವ ಈಶ್ವರಪ್ಪನವರು ಹೇಳಿರುವಂತಹ ಹೇಳಿಕೆಗೆ ನಾನು ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನನಗೆ ಈಗಾಗಲೇ SP ಅವರು ಹೇಳಿದ್ರು, SP ಅವರ ಮಾತಿನ ಆಧಾರದ ಹಿನ್ನೆಲೆ ನಾನು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸಚಿವ ಈಶ್ವರಪ್ಪನವರು ಹೇಳಿರುವಂಥದ್ದು ಮುಸ್ಲಿಮರು ಕೊಲೆ ಮಾಡಿದ್ದಾರೆ ಅನ್ನೋದು ನಾನು ಹೇಳಿಲ್ಲ, ಬದಲಾಗಿ SP ಅವರು ಹೇಳಿದ್ರು. ಆ ಹೇಳಿಕೆಯನ್ನು ನಾನು ಹೇಳಿರುವಂತಹ ವಿಚಾರವನ್ನ ಈಶ್ವರಪ್ಪನವರು ಹೇಳಿದ್ದಾರೆ. ಇವೆಲ್ಲದರ ನಡುವೆ ನಾನು ಚರ್ಚೆಯನ್ನ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮುಸ್ಲಿಂ ಮುಖಂಡರು ಜೊತೆಗೆ ಬಿಜೆಪಿಯ ಮುಖಂಡರು ಕೂಡ ಹೌದು. ರಹೀಂ ಉಚ್ಚಿಲ್ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಹೀಂ ಉಚ್ಚಿಲ್ ಅವರಿಗೆ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಒಂದ್ ಕಡೆ ಇವತ್ತಿನ ಡಿಸ್ಕಷನ್ ಅಲ್ಲಿ ಈ ಸಾವು ನ್ಯಾಯವೇ ಅನ್ನುವಂತಹ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಜೊತೆಗೆ ತಮ್ಮನ್ನ ಮುಸ್ಲಿಂ ಮುಖಂಡರು ಜೊತೆಗೆ ಬಿಜೆಪಿ ಮುಖಂಡರು ಅನ್ನುವಂತಹ ಡೆಸಿಗ್ನೇಷನ್ ಅನ್ನ ಕೊಟ್ಟಿದ್ದೇನೆ. ಬಹುಶಃ ಈ ಒಂದು ಚರ್ಚೆಗೆ 4-5 ಜನರ ಜೊತೆ ಚರ್ಚೆ ಮಾಡೋದಕ್ಕಿಂತ ಬದಲಾಗಿ ತಮ್ಮ ಜೊತೆ ಈ ಒಂದು ವಿಚಾರಗಳಲ್ಲಿ 2 ಆಯಾಮಗಳಲ್ಲೂ ಕೂಡ ಚರ್ಚೆ ಮಾಡಬಹುದು ಬಹುಶಃ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಈ ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲದಾಗಿ ರಹೀಂ ಉಚ್ಚಿಲ್ ಅವರು, ಯಾವಾಗ ಚುನಾವಣೆ ಬರುತ್ತೆ ಅಥವಾ ಚುನಾವಣೆ ಹತ್ತಿರ ಆಗುತ್ತೆ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗಗಳಲ್ಲಿ ಪ್ರಯೋಗಶಾಲೆ ಆಗುತ್ತೆ, ಬಿಜೆಪಿಯ ಪ್ರಯೋಗಶಾಲೆ ಆಗುತ್ತೆ ಅಥವಾ ಇನ್ನಿತರ ಸಂಘಟನೆಗಳ ಪ್ರಯೋಗಶಾಲೆ ಆಗುತ್ತೆ ಅಥವಾ ಇನ್ನಿತರ ವಿಚಾರಗಳು ಈ ರೀತಿ ಹರಿದಾಡುತ್ತೆ ಅನ್ನೋ ಪ್ರಶ್ನೆಗಳ ನಡುವೆ ಈ ಒಂದು ಹರ್ಷ ಹಿಂದೂ ಅನ್ನುವಂತಹ ಬಜರಂಗದಳ ಕಾರ್ಯಕರ್ತನ ಹತ್ಯೆಯಾಗಿರುವಂಥದ್ದು. ಫಸ್ಟ್ ರಿಯಾಕ್ಷನ್ ರಹೀಂ ಉಚ್ಚಿಲ್ ಅವರು, ನಾನು ನಿಮ್ಮಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೇನೆ. ಎಸ್ ಸರ್. ಮೊದಲನೇದಾಗಿ ನಿಮ್ಮ ಟೈಟಲ್ ಇರುವ ಪ್ರಶ್ನೆ ಸಾವು ನ್ಯಾಯವೇ? ಖಂಡಿತವಾಗಿಯೂ ನ್ಯಾಯ ಅಲ್ಲ. ಏನು ಮರಣ ಹೊಂದಿದ್ದಾನೆ ಆ ಹುಡುಗನಿಗೆ, ಅವರ ಮನೆಯವರಿಗೆ ಎಲ್ಲರಿಗೆ ಆ ದುಃಖವನ್ನ ಭರಿಸುವ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಈ ಘಟನೆಯನ್ನ ಸಂಪೂರ್ಣವಾಗಿ ನಾನು ಖಂಡಿಸ್ತೇನೆ. ಇಂತಹ ಘಟನೆ ಖಂಡಿತವಾಗಿ ನಡೆಯಲೇಬಾರದು. ಆಮೇಲೆ ಅದು ಹಿಂದೂ ಅಥವಾ ಮುಸ್ಲಿಂ ಅನ್ನುವುದಕ್ಕಿಂತ ಹೆಚ್ಚಾಗಿ ಅವನೊಬ್ಬ ಭಾರತೀಯ, ಅವನೊಬ್ಬ ಕನ್ನಡಿಗ, ಅವನೊಬ್ಬ ನಮ್ಮ ಸಹೋದರ ಅಂತೇಳಿ ನಾನು ಭಾವಿಸ್ತೇನೆ. ಆಮೇಲೆ ಅವನು ಬದುಕಿದ್ದ ಸಂದರ್ಭಗಳಲ್ಲಿ ಅವನ ನಡೆ ನುಡಿ ಅಥವಾ ಅವನ ಆಚಾರ ವಿಚಾರ ಅಥವಾ ಅವನು ನಡೆದು ಬಂದಂತ ದಾರಿ ಅದು ಕೆಲವರಿಗೆ ಪಥ್ಯವಾಗದೇ ಇರಬಹುದು, ಅಥವಾ ಅವನ ನಡೆನುಡಿಯಲ್ಲಿ ಕೆಲವರಿಗೆ ಬೇಸರ ಇರಬಹುದು, ಅಸಮಾಧಾನ ಇರಬಹುದು. ಆದರೆ
ಆ ಅಸಮಾಧಾನಕ್ಕೆ ಇವರು ಕೊಟ್ಟಂತಹ ಏನು ಪ್ರತಿಕ್ರಿಯೆ ಏನಿತ್ತು ಅದು ಖಂಡಿತವಾಗಿಯೂ ಮನುಷ್ಯ ಸಮೂಹ ಒಪ್ಪುವಂತದಲ್ಲ, ಮಾನವ ಕುಲ ಅದನ್ನು ಒಪ್ಪುವಂತದಲ್ಲ. ಅದರಿಂದಾಗಿ ಯಾರೇ ಅದು ಕೃತ್ಯವನ್ನ ನಡೆಸಿದ್ರು ಕೂಡ ನಾನು ನೇರವಾಗಿ ನಾನು ಹೇಳ್ತೇನೆ, ಅದು ಅವರು ನಿಜವಾಗಿಯೂ ಆರೋಪಿಗಳಾಗಿದ್ರೆ ಆರೋಪಿಗಳನ್ನೆಲ್ಲ ಬಂಧನ ಆಗಿದ್ರೆ ಆರೋಪಿಗಳೆಲ್ಲವೂ ಸಿಕ್ಕಿದ್ರೆ ಒಬ್ಬರನ್ನು ಕಿಡಬಾರದು. ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಘಟನೆ ಆಗಬಾರದ ರೀತಿಯಲ್ಲಿ ಸರ್ಕಾರ ಉಗ್ರವಾದ ಕ್ರಮ ತಗೊಳ್ಳಿ, ಬೇಕಾದ್ರೆ ಅವರಿಗೆ ಮರಣದಂಡನೆ ಕೊಡುವುದಾದ್ರೂ ಕೂಡ ನಮ್ಮ ವಿರೋಧ ಇಲ್ಲ. ಆದ್ರೆ ಯಾವುದೇ ಗೂಂಡಗಳಿದ್ರು ಕೂಡ ಅವರು ಹಿಂದೂ ಗುಂಡ ಅಥವಾ ಮುಸ್ಲಿಂ ಗುಂಡ ಅಂತೇಳಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗೂಂಡಗಳು ಗುಂಡಗಳೇ. ಗುಂಡಗಳು ಅಂತ ಹೇಳಿದ್ರೆ ಹುಚ್ಚು ನಾಯಿ ತರ. ಹುಚ್ಚು ನಾಯಿ ರೇಬಿಸ್ ಕಾಯಿಲೆ ಬಂದು ಅದು ಕಳೀಲಿಕ್ಕೆ ಬಂದ್ರೆ ಖಂಡಿತವಾಗಿ ನಮ್ಗೆ ತೊಂದರೆ ಆಗ್ತದೆ. ಆಗ ಹುಚ್ಚು ನಾಯಿಯನ್ನು ಹೊಡೆದುಕೊಳ್ಳಲೇಬೇಕಾಗ್ತದೆ. ಅಂತಹ ಹುಚ್ಚು ನಾಯಿಗಳು ಯಾವುದೇ ಇದ್ರು ಅದು ಹುಚ್ಚು ನಾಯಿ ಅಂತ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಗೂಂಡಾಗಳು ಯಾರೇ ಇದ್ರು ಅದು ಗೂಂಡಾಗಳು. ಅದರಲ್ಲಿ ಮುಸ್ಲಿಂ ಗೂಂಡಾಗಳು ಹಿಂದೂ ಗೂಂಡಾಗಳು ಅನ್ನತಕ್ಕಂಥದ್ದು ಖಂಡಿತವಾಗಿ ಇಲ್ಲ. ಗುಂಡಾಗಳು ಅನ್ನತಕ್ಕಂಥದ್ದನ್ನ ಹಿಂದೂ ಧರ್ಮವು ಬೆಳೆಸುವುದಿಲ್ಲ, ಇಸ್ಲಾಂ ಧರ್ಮವು ಬೆಳೆಸುವುದಿಲ್ಲ. ಗುಂಡಾಯಿಸಂ ಮಾಡ್ಲಿಕ್ಕೆ ಹಿಂದೂ ಧರ್ಮವು ಹೇಳುದಿಲ್ಲ, ಮುಸ್ಲಿಂ ಧರ್ಮವು ಹೇಳುದಿಲ್ಲ, ಇಸ್ಲಾಂ ಧರ್ಮವು ಹೇಳುದಿಲ್ಲ. ಆದ್ರಿಂದ ಗುಂಡಾಗಳನ್ನು ಗುಂಡಾಗಳಂತೆ ನಾವು ಹೇಳಬೇಕು ಹೊರತು ಗೂಂಡಾಗಳಿಗೆ ಆ ಧರ್ಮಕ್ಕೂ ಯಾವುದೇ ಸಂಬಂಧ ಖಂಡಿತವಾಗಿ ಇರುವುದಿಲ್ಲ. ಓಕೆ, ಸಚಿವ ಈಶ್ವರಪ್ಪನವರ ಸ್ಟೇಟ್ಮೆಂಟ್ಗೆ ತಮ್ಮ ಒಂದು ಸಹಮತ ಇದೆ. ಹಾಗಾದ್ರೆ ಮುಸ್ಲಿಂ ಗೂಂಡಗಳಿಂದ ಈ ಒಂದು ಹತ್ಯೆ ಆಗಿದೆ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ರು. ಎಸ್, ಅದೇನ್ ಹೇಳ್ತೀರಾ? ಈಗ ನಾನು ಹೇಳಿದ ಯಾವುದೇ ಮಾತಲ್ಲಿ ಸಹಮತ ಎಲ್ಲಿದೆ? ಈಶ್ವರಪ್ಪನವರ ವೈಯಕ್ತಿಕವಾದಂತ ಹೇಳಿಕೆ. ಸರಿ, ಇದೇ ಮಾತನ್ನ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಅಥವಾ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹೇಳಿದ್ರೆ ಅಥವಾ ಯಾವುದೇ ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿ ಗುರುತಿಸಿಕೊಂಡಂತವರು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರೆ ಅದು ಪಕ್ಷದ ಹೇಳಿಕೆ ಅಂತ ನಾವು ಪರಿಗಣಿಸಬಹುದು. ಓಕೆ, ಪಕ್ಷ ಇಲ್ಲ ಈಶ್ವರಪ್ಪನವರು ಕೂಡ ತಮ್ಮ ಪಕ್ಷದ ಮುಖಂಡರು, ಹಿಂದಿನಿಂದಲೇ ಪಕ್ಷವನ್ನ ಕಟ್ಟಿದವರು ಅನ್ನುವಂಥದ್ದು ಹೇಳ್ತಾರೆ. ಜೊತೆಗೆ ಅವರು ಸಚಿವರು, ಅವರು ಆಯ್ಕೆಯಾದವರು, ಅವರನ್ನ ತಾವು ಇಲ್ಲ ಅವರು ನಮ್ಮ ಪಕ್ಷಕ್ಕೆ ಸೇರಿಲ್ಲ ಅನ್ನುವಂಥ ದಾಟಿಯಲ್ಲಿ ಮಾತಾಡ್ತಿದ್ದಾರೆ. 11 ಕೋಟಿ ಕಾರ್ಯಕರ್ತರಲ್ಲಿ ಅವರು ಒಬ್ರು. 11 ಕೋಟಿ ಕಾರ್ಯಕರ್ತರು, ಜನಪ್ರತಿನಿಧಿ ಕಾರ್ಯಕರ್ತ ಅಲ್ಲ, ಜನಪ್ರತಿನಿಧಿ ಸಚಿವರು. ಕರ್ನಾಟಕ ಸರ್ಕಾರ ಒಳ್ಳೆಯ ಪೋಸ್ಟ್ ಅನ್ನ ಕೊಟ್ಟಿದೆ, ಆ ಜನರಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿ ಜನಪ್ರತಿನಿಧಿ, ಕಾರ್ಯಕರ್ತ ಅಲ್ಲ ಬಹುಶಃ ನನ್ನ ಪ್ರಕಾರ. ಈಶ್ವರಪ್ಪ ಕಾರ್ಯಕರ್ತರು ಅಂತ ಹೇಳಲ್ಲ ರಹಿಮುಚ್ಚಿಲ್ ಅವರೇ. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ 11 ಕೋಟಿ ಕಾರ್ಯಕರ್ತರಲ್ಲಿ ನಾನೊಬ್ಬ ಕಾರ್ಯಕರ್ತ ಅಂತೇಳಿ ಅವರೇ ಹೇಳಿದ್ದಾರೆ. ತಮ್ಗಳಿಗೆ ಕಾರ್ಯಕರ್ತ ಆಗಿರಬಹುದು, ನಮ್ಗಳಿಗೆ ಪ್ರಧಾನಿ, ನಮ್ಗಳಿಗೆ ನರೇಂದ್ರ ಮೋದಿ ಪ್ರಧಾನಿ, ತಮ್ಗಳಿಗೆ ಕಾರ್ಯಕರ್ತ ಆಗಿರಬಹುದು. ನಾನು ತಮ್ಗಳ ದಾಟಿಯಲ್ಲಿ ಮಾತಾಡ್ತಾ ಇಲ್ಲ, ನಾನು ಜನಸಾಮಾನ್ಯರ ದಾಟಿಯಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಗೆ ಜನಸಾಮಾನ್ಯರಿಗೆ ಉತ್ತರ ಬೇಕಾಗಿರುವಂತದ್ದು. ದೇಶದ ಪ್ರಧಾನಿ, ದೇಶಕ್ಕೆ ಪ್ರಧಾನಿಯಾಗಿ ಆ ಗೌರವ ಎಲ್ಲ ವಿಶ್ವವೇ ಅದು ಕೊಡತಕ್ಕಂಥದ್ದು. ಆದ್ರೆ ಪಕ್ಷಕ್ಕೆ ಅವರೇ ಹೇಳತಕ್ಕಂಥದ್ದು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ. ಹಾಗೆ 11 ಕೋಟಿ ಕಾರ್ಯಕರ್ತರಲ್ಲಿ ಈಶ್ವರಪ್ಪನವರು ಕೂಡ ಒಂದೇ. ಆಮೇಲೆ ನೀವು ಹೇಳಿದ ಹಾಗೆ ಸಚಿವರಾಗಿ ಅವರು ಹೇಳಿಕೆಗಳನ್ನ ಕೊಡುವಾಗ ಯಾವ ಆಧಾರದ ಮೇಲೆ, ಯಾವ ಹಿನ್ನೆಲೆಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಪರಿಗಣನೆ ಮಾಡಿ ಅದಕ್ಕೆ ಸ್ಪಷ್ಟವಾಗಿ ಪಕ್ಷ ಉತ್ತರವನ್ನ ಕೊಡುತ್ತೆ. ನೀವು ನನ್ನಲ್ಲಿ ನೇರವಾಗಿ ಏನು ಪ್ರಶ್ನೆ ಮಾಡಿದ್ದೀರಿ, ನನ್ನ ವೈಯಕ್ತಿಕವಾದ ಯಾಕಂದ್ರೆ ಶಿವಮೊಗ್ಗ ಈಗ ಈ ರೀತಿ ಇದೆ ಅಂತ ಬಂದಾಗ, ಈ ಪ್ರಕರಣಗಳನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಈ ಹಿಂದೆ ಅಲ್ಲಿ ನಡೆದಿರುವಂತಹ ಅಹಿತಕರ ಘಟನೆಗಳು, ಹಿಜಾಬ್ ವಿವಾದ ಆಗಿರಬಹುದು ಅಥವಾ ಈಗ ಆಗ್ತಾ ಇರುವಂತಹ ವಿಚಾರಗಳು, ಜೊತೆಗೆ ಈಶ್ವರಪ್ಪನವರ ಸ್ಟೇಟ್ಮೆಂಟ್, ಇವೆಲ್ಲವೂ ಕೂಡ ಈ ಒಂದು ಗಲಭೆಗೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಕೆಲವರು ವಿರೋಧ ಪಕ್ಷದವರು ಹೇಳ್ತಾ ಇರುವಂತಹ ಆರೋಪಗಳ ನಡುವೆ ಈ ಪ್ರಶ್ನೆ ಬರೋದು ಸಹಜ. ರಹಿಮುಚ್ಚಿಲ್ ಅವರಲ್ವಾ, ಈಶ್ವರಪ್ಪನವರು ನೇರವಾಗಿ ಹೇಳಿದ್ರು. ಒಂದ್ ಕಡೆ ಈಶ್ವರಪ್ಪನವರ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು, ಧ್ವಜಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗ, ಅವರ ಹೇಳಿಕೆಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗ, ಈ ಒಂದು ಹತ್ಯೆ ಆಗುತ್ತೆ ಅಂತ ಬಂದಾಗ ನೇರವಾಗಿ ಈಶ್ವರಪ್ಪನವರು ಹೇಳಿರುವಂತದ್ದು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿರುವಂತದ್ದು. ಈಶ್ವರಪ್ಪನವರು ಪೊಲೀಸ್ ಇಲಾಖೆ ತನಿಖೆಯನ್ನ ಕೈಗೆ ತೆಗೆದುಕೊಳ್ಳಲಿಲ್ಲ, ಆದ್ರೂ ಕೂಡ ನೇರವಾಗಿ ಫಸ್ಟ್ ರಿಯಾಕ್ಷನ್ ಎಸ್, ಇದು ಅವರು ಮಾಡಿರುವಂತದ್ದು. ಸಹಮತ ಇದೆ, ಪೊಲೀಸ್ ಇಲಾಖೆಯ ತನಿಖೆ ಆರಂಭಕ್ಕಿಂತ ಮೊದಲೇ ಮುಸ್ಲಿಂ ಗೂಂಡಗಳಿಂದ ಈ ಒಂದು ಹತ್ಯೆ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಇದನ್ನ ಕೇಳ್ತಾ ಇರುವಂತದ್ದು. ಬಹುಶಃ ಈ ಒಂದು ವಿಚಾರ ತುಂಬಾ ದೊಡ್ಡ ಮಟ್ಟಕ್ಕೆ ತಿರುಗಿರುವಂತದ್ದು ಬಹುಶಃ ರಹಿಮುಚ್ಚಿಲ್ ಅವರೇ. ಇಲ್ಲ, ಈಗ SP ಅವರಲ್ಲಿ ಕೇಳಿದಾಗ ಒಂದು 4-5 ಆರೋಪಿಗಳು ನಾವು ಬಂಧಿಸಿದ್ದೇವೆ. ಆ 4-5 ಆರೋಪಿಗಳು ಮುಸ್ಲಿಂ ಸಮಾಜಕ್ಕೆ ಸೇರಿದವರು ಅಂತೇಳಿ SP ಅವರು ಹೇಳಿರಬಹುದು ಹೊರತು SP ಅವರು ಕೂಡ ಮುಸ್ಲಿಂ ಗುಂಡಗಳು ಮಾಡಿದ್ದಾರೆ ಅನ್ನುವಂತ ನೇರ ಶಬ್ದಗಳನ್ನು ಹೇಳಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಹೇಳಿರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಹೇಳಿದ್ರೆ ಅದು ಖಂಡನೀಯ. ಆದ್ರೆ ಯಾವುದೇ ಸಮಾಜದ ಹೆಸರು ಬಂದ ತಕ್ಷಣ ಗೊತ್ತಾಯ್ತಲ್ಲ, ರಹೀಂ ಅನ್ನುವ ಹೆಸರಿನ ಇದ್ದ ಕೂಡಲೇ ನಾನು ಮುಸಲ್ಮಾನ್ ಆಗುದಿಲ್ಲ, ಅಥವಾ ರಜಾಕ್ ಅನ್ನೋ ಹೆಸರಿನಲ್ಲಿ ಯಾರು ಮುಸಲ್ಮಾನ್ ಆಗುದಿಲ್ಲ, ಯಾರು ಕೇಶವ ಈಶ್ವರ್ ಅನ್ನೋ ಹೆಸರಿನಲ್ಲಿ ಮಾತ್ರ ಮುಸಲ್ಮಾನರಾಗುದಿಲ್ಲ. ಆ ಧರ್ಮವನ್ನು ಪಾಲನೆ ಮಾಡುವವರು, ಆ ಧರ್ಮದಲ್ಲಿ ನಡೆಯುವವರು, ಆ ಧರ್ಮದ ಅನುಸಾರಿಯಾಗಿ ಇರುವವರು ಕೂಡ ಆಯಾ ಧರ್ಮದ ಅನುಯಾಯಿಗಳಾಗ್ತಾರೆ. ಆ ಧರ್ಮದ ಹೆಸರು ಹೇಳಿಕೊಂಡು ಬೇಕಾದ ಗುಂಡಾಯಿಸಂ ಮಾಡಿ, ಬೇಕಾದ ರೌಡಿಸಂ ಮಾಡಿ, ಬೇಕಾದ
ಬೇಡದನ್ನೆಲ್ಲ ಮಾಡಿದಾಗ ಅದನ್ನು ಆ ಧರ್ಮಕ್ಕೆ ಕಟ್ಟಿ ಹಾಕುದು ಸರಿಯಲ್ಲ. ಆ ಧರ್ಮ ಅದನ್ನು ಹೇಳಲಿಲ್ಲ, ಧರ್ಮ ಅದನ್ನು ಪ್ರತಿಪಾದನೆ ಮಾಡಲಿಲ್ಲ. ಯಾರು ಗೂಂಡಗಳು ಮಾಡಿದ್ರು ಗೂಂಡಗಳಿಗೆ ಬೇಕಾದಂತ ಕಾನೂನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಂತೂ ಬಹಳ ನಿಷ್ಪಕ್ಷವಾಗಿ ತೆಗೀತದೆ. ಅದು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿದ್ದು, ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳಿ ಅದನ್ನ ಹೇಳತಕ್ಕಂತ ಒಂದು ಪಕ್ಷ ನಮ್ಮದು. ಈಗ ಹಿಂದೆ ಇದ್ದಂತ ನಮಗೆ ಬೇಸರ ಏನಂತ ಹೇಳಿದ್ರೆ ಬೇರೆನಲ್ಲ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಹೆಣಗಳ ರಾಶಿ ಬೀಳ್ತಾ ಇತ್ತು. ನಾವು ನಿಮ್ಮ ಮಾಧ್ಯಮದಲ್ಲಿ ಕೂತು ಯಾವತ್ತು ನಾವು ಹೇಳ್ತಾ ಇದ್ದೇವೆ, ನಮ್ಮ 5 ವರ್ಷದ ಅವಧಿಯನ್ನ ಹಿಂದೆ ಇದ್ದೇವೆ, ಆಗ ಹೆಣಗಳು ಬೀಳಲಿಲ್ಲ ಅಂತ. ಈ 2 ವರ್ಷ ಬಿಜೆಪಿ ಅವಧಿಗಳಿದ್ದಲ್ಲ ಕೂಡ ಹೆಣಗಳು ಬೀಳಲಿಲ್ಲ ಅಂತ ಮೊನ್ನೆ ತನಕ ನಾವು ಹೇಳ್ತಾ ಇದ್ದೇವೆ. ಇವತ್ತು ಆ ರೀತಿ ಒಂದು ಬೀದಿ ಹೆಣ ಆದಾಗ ನಮಗೆ ಕೂಡ ಒಂದು ರೀತಿಯ ಬೇಸರ ಉಂಟಾಗುತ್ತೆ. ನಾವು ಇಷ್ಟವರೆಗೆ ಹೇಳಿಕೊಂಡು ಬಂದಂತ ಸಿದ್ಧಾಂತದಲ್ಲಿ ನಮ್ಮ ಪಕ್ಷದಲ್ಲಿ ಆಯ್ತಲ್ಲ, ನಮ್ಮ ಸರ್ಕಾರ ಇದ್ದಾಗ ಆಯ್ತಲ್ಲ ಅನ್ನತಕ್ಕಂಥ ನೋವು ನಮಗೂ ಇದೆ. ಆದ್ರೆ ಇದು ಆದಂತ 4 ಗಂಟೆಯ ಒಳಗಾಗಿ ಆರೋಪಗಳು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ ಕೆಲಸಕ್ಕಾಗಿ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಇಲಾಖೆಯ ಪೊಲೀಸ್ ಅಧಿಕಾರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಆಮೇಲೆ ಇದರಲ್ಲಿ ಯಾರು ಇದ್ದಾರೆ ನಿಷ್ಪಕ್ಷಪಾತವಾದಂತ ತನಿಖೆ ನಡೀತಾ ಇದೆ. ಆಮೇಲೆ SP ಅವರಿಗೆ ಯಾವುದೇ ಸಂಘಟನೆ ಹೆಸರು ಹೇಳದೇ ಇರುವುದರಿಂದ, SP ಅವರು ಇಷ್ಟೇ ವಿಚಾರಗಳು ಹೇಳಿರುವುದರಿಂದ ಅವರ ಒಂದು ತನಿಖೆಯ ದಿಕ್ಕು ತಪ್ಪಿಸ್ಲಿಕ್ಕೆ ನಾನು ಬಯಸುವುದಿಲ್ಲ. ಅದರಿಂದಾಗಿ ಸದ್ಯಕ್ಕೆ ನಾನು ಯಾವುದೇ ಸಂಘಟನೆ ಹೆಸರನ್ನು ಬಳಸಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. SP ಅವರ ಬಾಯಿಯಲ್ಲಿ ನಿರ್ದಿಷ್ಟವಾದ ಇಂಥ ಸಂಘಟನೆಗಳು ಇತ್ತು ಅಂತ ಹೇಳಿ ಬಂದಿದ್ರೆ, ಯಾಕಂತ ಹೇಳಿದ್ರೆ SP ಅವರ ಅಧಿಕೃತ ವ್ಯಕ್ತಿಗಳು, ಅವರು ತನಿಖಾಧಿಕಾರಿಗಳು. ತನಿಖಾಧಿಕಾರಿ ಈಗಾಗಲೇ ಬಂಧಿಸಿದಾಗ ಆರೋಪಿಗಳು ಏನ್ ಹೇಳಿದ್ದಾರೆ ಅದರ ಆಧಾರದಲ್ಲಿ ನಾವು ಮಾತಾಡಬೇಕಾಗ್ತದೆ. ಬಹುಶಃ ಮುಂದೆ ತನಿಖಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ಆಧರಿಸಿಕೊಂಡು ನಮ್ಮ ಹೇಳಿಕೆಗಳು ಬರಲಿಕ್ಕೆ ಶುರುವಾಗ್ತದೆ ಅಂತ ಭಾವಿಸ್ತೇನೆ. ಓಕೆ, ಪೊಲೀಸ್ ತನಿಖೆ ಶುರುವಾಗುವ ಮೊದಲೇ ಒಂದು ಸಮುದಾಯ ಗುರಿಯಾಯಿತು. ಈಶ್ವರಪ್ಪನವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಹೀಂ ಉಚ್ಚಿಲ್ ಅವರಿಗೆ ಎಲ್ಲೋ ಒಂದ್ ಕಡೆ ಇದರ ಬಗ್ಗೆ ಆಕ್ಷೇಪ ಇಲ್ಲ. ಖಂಡಿತವಾಗಿಯೂ ಇದೆ, ಖಂಡಿತವಾಗಿಯೂ ಇದೆ. ಅವರು ಗೂಂಡಾಗಳು ಅಂತ ಹೇಳಿದ್ರೆ ಸ್ವಾಗತಿಸ್ತಾ ಇದ್ದಾರೆ. ಗೂಂಡಾಗಳೇ, ಕೊಲೆಗಾರರನ್ನ ಗೂಂಡಾಗಳಂತ ನಾವು ಹೇಳಲೇಬೇಕಾಗ್ತದೆ. ಆದ್ರೆ ಮುಸ್ಲಿಂ ಗೂಂಡಾಗಳು ಅನ್ನಂತ ಪದ ಬಳಕೆ ಆಗಿದ್ದಕ್ಕೆ ನನಗೂ ನೋವಿದೆ, ವಿಷಾದ ಇದೆ. ಮಾತ್ರವಲ್ಲ, ಇದನ್ನು ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿಸ್ತೇವೆ. ಸಾರ್ವಜನಿಕವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಎಲ್ಲಿ ಪ್ರಶ್ನೆ ಮಾಡಬೇಕು, ಎಲ್ಲಿ ಕೇಳಬೇಕು, ಯಾರಿಗೆ ನಾವು ಮಾಹಿತಿಯನ್ನ ಕೊಡಬೇಕು, ಎಲ್ಲಿ ನಾವು ಇದು ಚರ್ಚೆ ಮಾಡಬೇಕು ಅಲ್ಲಿ ಮಾಡ್ತೇವೆ. ನಾವು ಬೀದಿಗಳಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗುದು. ನಮ್ಮದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರತಕ್ಕಂತ ಪಕ್ಷ. ಆದ್ರೆ ಬೀದಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ, ಸಾರ್ವಜನಿಕವಾಗಿ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಬೀದಿ ಹೊತ್ತಿ ಉರಿತಾ ಇದೆ, ಸಾರ್ವಜನಿಕ ಸ್ಥಳಗಳು ಹೊತ್ತಿ ಉರಿತಾ ಇದೆ ರಹೀಂ ಉಚ್ಚಿಲ್ ಅವರೇ ಹೇಳಿಕೆಗಳಿಂದ. ಬರ್ತೇನೆ ರಹೀಂ ಉಚ್ಚಿಲ್ ಮಾತಾಡ್ತೇನೆ. ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಬಂಟ್ವಾಳದಿಂದ. ತಮ್ಮ ಹೆಸರು? ರಘು. ರವಿ ಅಂತ. ರವಿ. ಎಸ್ ಸರ್, ಮಾತಾಡಿ. ಸರ್, ಇದೆಲ್ಲ ಇಟ್ಟೇನೆ ಈ STP ಬ್ಯಾನ್ ಮಾಡ್ಲಿಕ್ಕೆ ಇವರಿಗೆ ಯಾಕೆ ಹಿಂದಮಿಂದ ನೋಡುದು ಅಂತ, ಯಾಕೆ ಹಿಂದಮಿಂದ ನೋಡ್ತಾರೆ? ಎಷ್ಟೋ ಟೈಮ್ ಇಂದ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇವರಿಗೆ ಹೆದರಿಕೆ ಯಾಕೆ ಬಿಜೆಪಿ ಅವರಿಗೆ? ಮೇಲಿಂದ ಕೆಳಗೆವರೆಗೆ ಹೋರಾಟ ಉಂಟು, ಸರ್ಕಾರ ಇಲ್ವಾ? ಇವ್ರು ಯಾಕೆ STP ಬ್ಯಾನ್ ಮಾಡುದಿಲ್ಲ? ಯಾಕೆ STP ಬ್ಯಾನ್ ಮಾಡ್ಲಿಕ್ಕೆ ಇವರಿಗೆ ಹಿಂದೆ ನೋಡುದು ಅಂತ? SDP ಬ್ಯಾನ್ ಮಾಡಬೇಕು ಅನ್ನೋ ವಿಚಾರವನ್ನ ತಾವು ಹೇಳ್ತಾ ಇರುವಂತದ್ದು ಅಲ್ವಾ? ಸರಿ. ಇದು ರಘು ಅವರ ಮಾತುಗಳು. ಬಂಟ್ವಾಳದಿಂದ ಕರೆ ಮಾಡಿದ್ದಾರೆ. ಜೊತೆಗೆ ಮುಂಬೈ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿರುವಂತದ್ದು ನಳಿನ್ ಕುಮಾರ್ ಕಟೀಲ್ ಅವರು. ಜೊತೆಗೆ ಈ ಒಂದು ವಿಚಾರವನ್ನ ನಡೆದಾಗ ನೇರವಾಗಿ ಶಿವಮೊಗ್ಗದ ಗಲಭೆ ಏನಿದೆ, ಒಂದ್ ಕಡೆ ನಾಟ್ ಓನ್ಲಿ ಈಶ್ವರಪ್ಪ, ಆರ್ ಅಶೋಕ್ ಅವರು ಕೂಡ ಸ್ಟೇಟ್ಮೆಂಟ್ ಹೇಳಿರುವಂತದ್ದು, ಗಲಭೆ ಏನಿದೆ ಆ ಗಲಭೆಗೆ ಮುಸ್ಲಿಂ ಗೂಂಡಗಳೇ ಕಾರಣ ಅನ್ನುವಂತಹ ವಿಚಾರ ಒನ್ಸ್ ಅಗೇನ್ ಸೌಂಡ್ ಮಾಡುತ್ತೇವೆ ರಹೀಂ ಉಚ್ಚಿಲ್ ಅವರೇ. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಅದಕ್ಕೋಸ್ಕರ ಬಹುಶಃ ತಾವು ಬಿಜೆಪಿ ಮುಖಂಡರು ಜೊತೆಗೆ ಮುಸ್ಲಿಂ ಮುಖಂಡರು, ದಟ್ಸ್ ವೈ ಆಸ್ಕಿಂಗ್ ವಿತ್ ಯು. ಎಸ್, ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಕೂಡ ನಾಟ್ ಓನ್ಲಿ ಈಶ್ವರಪ್ಪ, ಎಸ್, ಅಲ್ಲಿ ಆಗಿರುವಂತಹ ಗಲಭೆಗಳು, ನಿನ್ನೆ ನಡೆದಿರುವಂತಹ ಘಟನೆಗಳು ಎಲ್ಲವೂ ಕೂಡ ಗೊತ್ತಿದೆ. ಭಾನುವಾರದವರೆಗೆ ಶಾಂತವಾಗಿದ್ದಂತಹ ಶಿವಮೊಗ್ಗ ಯಾವ ರೀತಿ ಇತ್ತು, ನಿನ್ನೆಯ ದಿನ ಮೊನ್ನೆ ದಿನ ಯಾವ ರೀತಿ ಆಯ್ತು ಅನ್ನೋದು ನಾವು ಎಲ್ಲರೂ ಕೂಡ ನೋಡಿದ್ದೇವೆ. ಎಸ್ ರಹೀಂ ಉಚ್ಚಿಲ್ ಅವರೇ. ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಈಗ ಯಾವುದೇ ಕಾರಣಕ್ಕೂ ಆ ಕೊಲೆ ಮಾಡಿದಂತ ವ್ಯಕ್ತಿಗಳ 12 ಮಂದಿ ಏನು ಈಗಾಗಲೇ ತನಿಖೆಗೊಳಪಡಿಸಿದ್ದಾರೆ. ಅದರಲ್ಲಿ 6 ಮಂದಿಗಳು ಕೂಡ ಮುಸ್ಲಿಂ ಸಮಾಜದ ಮಕ್ಕಳೇ ಅವರು. ಆ ಮುಸ್ಲಿಂ ಸಮಾಜದವರು ಮಾಡಿದಾಗ ಯಾವುದೇ ಮುಸ್ಲಿಂ ಸಮಾಜದ ನಾಯಕರು ಅವರಿಗೆ ಬೆಂಬಲವನ್ನ ಕೊಡ್ಲಿಲ್ಲ, ಕೊಡುವುದೂ ಇಲ್ಲ. ಅವರ ಅಪರಾಧಿಗಳು ಖಂಡಿತವಾಗಿಯೂ ಅವರ
ಆ ಆರೋಪಿಗಳು ಅವ್ರು ಏನಿದ್ದಾರೆ ಅವರ ಅಪರಾಧ ಸಾಬೀತಾದರೆ ಮತ್ತು ಸಾಬೀತಾಗಬೇಕಾದಂತ ಅಂಶಗಳನ್ನು ಕೂಡ ಕಾನೂನು ಒದಗಿಸಿ ಕೊಟ್ರೆ ಖಂಡಿತವಾಗಿ ಅವರಿಗೆ ಗಲ್ಲು ಶಿಕ್ಷೆ ಆಗುವುದಾದ್ರೂ ಕೂಡ ಯಾವುದೇ ಮುಸಲ್ಮಾನ ಇದರ ವಿರುದ್ಧ ಮಾತಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ನಾವು ಒಂದು ವೇಳೆ ಬೆಂಬಲಿಸಿದರೆ ಬಹುಶಃ ನಾವೇ ಮುಸಲ್ಮಾನರಾಗುವುದಿಲ್ಲ, ನಾವೇ ಧರ್ಮದಿಂದ ಹೊರಗೆ ನಾವು ನಡೀತೇವೆ. ಅದಕ್ಕೆ ಅಂತಹ ಒಂದು ಕೆಲಸಗಳು ಪ್ರತಿ ಸಮಾಜದಲ್ಲಿ ನಡೆದಾಗ ಕೂಡ ಆಗಲೇಬೇಕು. ಈಗ ಒಬ್ಬ ಹುಡುಗ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಗೀಚಿದ್ದಾನೆ ಬರ್ದಿದ್ದಾನೆ ಅಂತ ಹೇಳಿದ್ದಕ್ಕಾಗಿ ನೇರವಾಗಿ ಮಚ್ಚು ತಲವಾರು ಹಿಡಿದುಕೊಂಡು ಹೋಗಿ ಕೊಲೆಯೇ ಮಾಡುವುದಾದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಯಾಕೆ, ಕಾನೂನು ಯಾಕೆ, ನ್ಯಾಯಾಲಯ ಯಾಕೆ? ಹೀಗಿರ್ಬೇಕಾದ್ರೆ ಅದು ಮಾಡಿದನ್ನು ಯಾರು ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಖಂಡಿತವಾಗಿಯೂ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವರಿಗೆ ಯಾರೇ ಇರಲಿ ಅದು ಕಠಿಣ ಶಿಕ್ಷೆ ಖಂಡಿತವಾಗಿ ಆಗಲೇಬೇಕು. ಆದರೆ ಆ ಹುಡುಗರನ್ನು ಹಿಡಿದು ಕೊಡುವ ಕೆಲಸ ಮಾತ್ರವಲ್ಲ, ಅವನಿಗೆ ಶಿಕ್ಷೆಯನ್ನ ಕೊಡಿಸುವ ಕೆಲಸ ಮತ್ತು ಅವನನ್ನು ವಿರೋಧಿಸುವ ಕೆಲಸ ಮುಸ್ಲಿಂ ಸಮಾಜದಿಂದ ಆದಾಗ ಹಿಂದೂ ಸಮಾಜ ಮುಸ್ಲಿಂ ಸಮಾಜವನ್ನು ಬೆಂಬಲಿಸಲಿಕ್ಕೆ ಆರಂಭ ಮಾಡ್ತದೆ. ಮುಸ್ಲಿಂ ಸಮಾಜಕ್ಕೆ ನೀವು ಒಳ್ಳೆ ಮಾತು ಮಾಡ್ತಾ ಇದ್ದೀರಿ, ಒಳ್ಳೆ ಬೆಳವಣಿಗೆ ಅಂತ ಹೇಳಲಿಕ್ಕೆ ಶುರು ಮಾಡ್ತದೆ. ಕೆಲವೊಮ್ಮೆ ಇಂಥ ಘಟನೆಗಳಾದಾಗ ಮುಸ್ಲಿಂ ಮುಖಂಡರು ಇದನ್ನು ಖಂಡಿಸದೇ ಇದ್ದಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ಇನ್ನೊತ್ತರ ಸಮಾಜ ನಮ್ಮ ಸಮಾಜದ ಮುಂದೆ ಕಪ್ಪು ಮಸಿ ಎಸೆಯಲಿಕ್ಕೆ ಅಥವಾ ನಮ್ಮ ಸಮಾಜದ ವಿರುದ್ಧ ಮಾತಾಡುವಂತ ಒಂದು ಅವಕಾಶವನ್ನ ಸೃಷ್ಟಿಯಾಗ್ತದೆ. ಇಂಥ ಅವಸ್ಥೆ ಸೃಷ್ಟಿ ಆಗದೆ ಇರಬೇಕಾದ್ರೆ ಮುಸ್ಲಿಂ ಮುಖಂಡರು ಮುಸ್ಲಿಂ ಸಮಾಜದೊಳಗಿನ ಇಂಥ ಯುವಕರು ಮಾಡಿದಂತ ಕೆಟ್ಟ ಕೆಲಸಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಬೇಕು. ಅದನ್ನು ಮೊದಲನೇ ಸಾಲಿನಲ್ಲಿ ನಿಂತು ನಾನು ಖಂಡಿಸ್ತೇನೆ. ಮೊದಲನೇ ಸಾಲಿನಲ್ಲಿ ನಿಂತು ಅವರಿಗೆ ವಿರೋಧ ವ್ಯಕ್ತಪಡಿಸ್ತೇನೆ ಅಂತ, ಅವರಿಗೆ ಮರಣದಂಡನೆ ಆಗಬೇಕಂತ ಹೇಳಿ ಕೂಡ ನಾನು ಆಗ್ರಹಿಸ್ತೇನೆ. ಇದರ ಜೊತೆಯಲ್ಲಿ ಅವರು ಮಾಡಿದ ಕೆಲಸವನ್ನ ನನ್ನ ಇಸ್ಲಾಂ ಧರ್ಮಕ್ಕೆ ಯಾರು ದಯವಿಟ್ಟು ಅಂಟಿಸಬೇಡಿ. ನನ್ನ ಧರ್ಮ ಇಂತಹ ಕೊಲೆ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ಲಿಲ್ಲ, ಕೋಮುವಾದ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ಲಿಲ್ಲ. ಬಹುಸಂಖ್ಯಾತರನ್ನು ಅಟ್ಟಾಡಿಸಿಕೊಂಡು ಹೋಗಿ ಅವರ ಭಾವನೆಗಳಿಗೆ ಇವರಿಗೆ ಸರಿಯಾಗದಿದ್ರೆ ಇವರು ವಿಚಾರಧಾರೆ ಇರುವಂತ ಬಹುತ್ವ ಇರುವಂತ ದೇಶ. ಇಲ್ಲಿ ಇನ್ನೊಂದು ಸಮಾಜದವರ ಏನು ವಿಚಾರಧಾರೆಗಳು ಅದಕ್ಕೆ ಒಪ್ಪಿಗೆ ಇಲ್ವಾ? ನಿಮ್ಗೆ ನ್ಯಾಯಾಲಯ ಇದೆ, ಕಾನೂನು ಇದೆ, ಮಚ್ಚಿದಕೊಂಡು ಹೋಗಿ ಕೊಡಿಯುವಂತದಕ್ಕೆ ನನ್ನ ಇಸ್ಲಾಂ ಹೇಳಲಿಲ್ಲ. ಅದರಿಂದಾಗಿ ಈ ಗೂಂಡಾಗಳಿಗೆ ಇಸ್ಲಾಂ ಧರ್ಮಕ್ಕೆ ಯಾವ ಸಂಬಂಧಗಳು ಕೊಡಿಲ್ಲ. ಅದರಿಂದಾಗಿ ಇಸ್ಲಾಂ ಗೂಂಡ ಅನ್ನತಕ್ಕಂಥ ಪದಪ್ರಯೋಗ ಖಂಡಿತವಾಗಿಯೂ ಸರಿಯಲ್ಲ. ಮುಸ್ಲಿಂ ಗೂಂಡಗಳು ಅನ್ನತಕ್ಕಂಥ ಪದಪ್ರಯೋಗ ಕೂಡ ಸರಿಯಲ್ಲ. ಇವರು ಗೂಂಡಗಳು, ಈ ಗೂಂಡಗಳ ಮೇಲೆ ಆಕ್ಷನ್ ಆಗಬೇಕು ಅಷ್ಟೇ. ಓಕೆ ಓಕೆ ಎಸ್ ರೈ ಮುಂಚಿಲ್ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುದತ್ತ ಜೈನ್ ಸಿರ್ತಾಡಿ ಮಾತಾಡ್ತಾ ಇದ್ದೀನಿ. ಸುದತ್ತ ಜೈನ್ ಅವರು, ನಮಸ್ತೆ. ನಮಸ್ತೆ ಸುದತ್ತ ಜೈನ್ ಅವರೇ, ನಮಸ್ತೆ. ಮಾತಾಡಿ. ನಮಸ್ತೆ. ಇವತ್ತು ನಮಗೆ ಬಹಳ ವಿಶೇಷವಾಗಿ ಒಂದು ಇರುವಂತದ್ದು ಅಂತ ಹೇಳಿದ್ರೆ ಹಿಜಾಬ್ ಪ್ರಕರಣ. ಇವತ್ತು ಈ ಒಂದು ಘಟನೆಗೆ ಕಾರಣ ಕೂಡ ಅದೇ ಆಗಿದೆ. ಇವತ್ತು ರವಿ ಮುಚ್ಚಲ್ ಅವರು ಮಾತಾಡಿದ್ರು, ಅವ್ರನ್ನ ನಾನು ವಿಚಾರಗಳನ್ನ ಸ್ವಾಗತಿಸಬಹುದು ಅಷ್ಟೇ. ಆದ್ರೆ ಈ ಸಮಾಜದ ಒಂದು ಸಂವಿಧಾನ ಬದ್ಧವಾಗಿ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಂವಿಧಾನ ಒತ್ತಡವರು ನಮ್ಮನ್ನ ಹತ್ಯೆ ಮಾಡುವಂತದ್ದು, ಅಂದ್ರೆ ಹಿಂದೂಗಳನ್ನ ಕೇಸರಿ ಶಾಲು ಹಾಕದವ್ರನ್ನ ಹತ್ಯೆ ಮಾಡುವಂತ ಒಂದು ವ್ಯವಸ್ಥೆ ಷಡ್ಯಂತ್ರವಾಗಿ ಈಗ ಆರಂಭ ಆಗಿರುವಂತದ್ದು. ಇದು ಬುನಾದಿ ಹಾಕಿರುವಂತದ್ದು ಒಂದು ಮುಸ್ಲಿಂ ಸಮುದಾಯವೇ. ಯಾಕಂದ್ರೆ ಇವತ್ತು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಣಬಹುದು, ಹಲವಾರು ವಿಚಾರಗಳನ್ನ ತಗೊಂಡಾಗ ಅಂದು ಇವತ್ತಿನ ಪರಿಸ್ಥಿತಿ ಅಂದಾಗಿರ್ತಿದ್ರೆ ಇಷ್ಟೊತ್ತಿಗೆ ಪ್ರತಿಕಾರ ಆಗ್ತಿತ್ತು. ಇವತ್ತು ಪ್ರತಿಕಾರವನ್ನ ಬಯಸುವುದು ಖಾಲಿ ಪ್ರತಿಭಟನೆಯಿಂದ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವತ್ತು ಪ್ರತಿಕಾರ ಆಗ್ಬೇಕಾಗಿದ್ದು ಎನ್ಕೌಂಟ್ರು. ಇಂಥ ಘಟನೆ ನಡೆದಾಗ ಪೊಲೀಸ್ ಇಲಾಖೆ ತಕ್ಷಣ ಎನ್ಕೌಂಟ್ರು. ಯಾಕಂದ್ರೆ ಮಾಡಿದ್ದ ಹೌದು, ಅವರು ಕೊಂದದ್ದು ಹೌದು, ಒಂದು ಮನೆಯ ಒಂದು ದೀಪವನ್ನು ಆರಿಸಿದ್ದು ಹೌದು, ಹಿಂದೂ ಮನೆಯ ದೀಪವನ್ನು ಆರಿಸಿದ್ದು ಹೌದು. ಇದಕ್ಕೆ ಉತ್ತರ ಪ್ರತಿಕಾರ ಎನ್ಕೌಂಟರ್ ಮಾಡ್ಬೇಕಿತ್ತು. ಇದು ನನ್ನ ಆಗ್ರಹ ಆಗಿದೆ. ಧನ್ಯವಾದ ಸುದತ್ತ ಜೈನ್ ಅವರೇ. ಎಸ್ ಸರ್, ರಹೀಂ ಮುಂಚಿಲ್ ಎಲ್ಲದರ ನಡುವೆ ಬರುವಂತಹ ಪ್ರಶ್ನೆ, ಆ ಒಂದು ಮುಗ್ಧ ಜೀವ ಬಲಿಯಾಯಿತು, ಒಬ್ಬ ಅಮಾಯಕ ಬಲಿಯಾದ, ಜೊತೆಗೆ ಒಂದು ತಾಯಿಯ ಮಗ ಬಲಿಯಾದ, ಒಂದು ಸಹೋದರಿಯ ಅಣ್ಣನೋ ತಮ್ಮನೋ ಬಲಿಯಾದ, ಮಗ ಬಲಿಯಾದ, ಇದೆಲ್ಲದರ ನಡುವೆ ಪ್ರತಿಯೊಬ್ರು ಕೇಳುವಂಥದ್ದು, ಈ ಒಂದು ಯುವಕ ಬಾಳಿ ಬದುಕಬೇಕಾಗಿತ್ತು, ಆದರೆ ಈ ಸಾವು ನ್ಯಾಯವೆನ್ನುವಂಥ ಪ್ರಶ್ನೆಗಳ ನಡುವೆ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಇದು ಧರ್ಮದ್ವೇಷಕ್ಕೆ ಹರ್ಷ ಹಿಂದೂ ಹತ್ಯೆಯಾದನ ಅಥವಾ ಕೋಮು ಸಂಘರ್ಷಕ್ಕೆ ಹರ್ಷ ಹಿಂದುವಿನ ಪ್ರಾಣ ಬಲಿ ಆಯ್ತು ಅನ್ನುವಂಥ ಪ್ರಶ್ನೆ. ಎಸ್ ರಹೀಂ ಮುಂಚಿಲ್, ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಕೆಲವು ಸಂದರ್ಭಕ್ಕೆ ಕಾಯ್ತಾರೆ, ಯಾವ ಸಮಯ ಸಿಗ್ತದೆ ಸಂದರ್ಭ ಸಿಗ್ತದೆ ಅಂತೇಳಿ ಕಾಯ್ತಾರೆ. ಈಗ ಹಿಜಾಬ್ನ ವಿಚಾರ ಉಡುಪಿಯಲ್ಲಿ ಆರಂಭವಾಯಿತು ಒಂದು ಶಾಲೆಯಲ್ಲಿ. ಅದು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿತು. ಇದು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಚರ್ಚೆ ನಡೀತಾ ಇದ್ದು ಏನು ತೀರ್ಪು ಬರುವಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಈ ಒಂದು ವಿಚಾರದಲ್ಲಿ ಉದ್ವಿಗ್ನವಾಗಿದೆ ಅನ್ನತಕ್ಕಂಥದ್ದು 100ಕ್ಕೆ 100 ಗೊತ್ತಿರತಕ್ಕಂಥ ವಿಚಾರ. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಅವಕಾಶವನ್ನ ಈ ಒಂದು ಪುಂಡರು ಏನಿದ್ದಾರೆ ಅವರು ಇದನ್ನ
ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಈ ದುರುಪಯೋಗ ಪಡಿಸಿಕೊಂಡದರ ಹಿಂದೆ ಯಾವ ಶಕ್ತಿಗಳಿದೆ ಏನಿದೆ ಅನ್ನತಕ್ಕಂಥದ್ದು ಅತಿ ಶೀಘ್ರದಲ್ಲಿ, ಈಗ ಇರುವುದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಈಗ ಬೊಮ್ಮಾಯಿಯವರ ಸರ್ಕಾರ ಇರುವುದು. ಬೊಮ್ಮಾಯಿಯವರ ಸರ್ಕಾರ ಇದ್ದಿದ್ದರಿಂದಲೇ ಘಟನೆಯಾದ 4 ಗಂಟೆಯೊಳಗೆ ಆರೋಪಿಗಳ ಬಂಧನ ಆಗಿದೆ. ಯಾವ ಪ್ರತಿಭಟನೆಯೂ ಮಾಡಲಿಲ್ಲ, ಯಾವ ವಿರೋಧವನ್ನು ಮಾಡಲಿಲ್ಲ, 4 ಗಂಟೆಯ ಒಳಗೆ ಆರೋಪಿಗಳ ಬಂಧನ ಆಗಿದೆ. ಆರೋಪಿಗಳು ಈಗಾಗಲೇ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನ ನೀಡಿರುವಾಗ ನಾವು ತನಿಖಾಧಿಕಾರಿಯ ದಿಕ್ಕು ಮತ್ತು ಅವರ ಇದನ್ನು ತಪ್ಪಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅದರ ಬಗ್ಗೆ ಮಾಧ್ಯಮದಲ್ಲಿ ಹೆಚ್ಚಿನ ಮಾಹಿತಿಯನ್ನ ನಾವು ಕೊಡ್ತಾ ಇಲ್ಲ. ಆದ್ರೆ ಇದು ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಇದರ ಹಿಂದೆ ಏನಿದೆ, ಇದರ ಉದ್ದೇಶ ಏನು, ಎಲ್ಲವೂ ಈಗ 1-2 ದಿವಸದೊಳಗೆ ಸಂಪೂರ್ಣವಾಗಿ ಬಹಿರಂಗವಾಗುತ್ತೆ. ಆಮೇಲೆ ಆಗ ಸುದತ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, PFI ಬ್ಯಾನ್ ಒಂದು ಪ್ರಶ್ನೆಯನ್ನು ಅವರು ಹಾಕಿದ್ರು. ಏನ್ ಹೇಳ್ತೀರಿ, ಏನ್ ರಿಯಾಕ್ಷನ್, ತಮ್ಮ ರಿಯಾಕ್ಷನ್ ಏನಿದಕ್ಕೆ? SDPI PFI ಬ್ಯಾನ್ ಮಾಡಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅವರೇ ಮಾಡ್ತಾ ಇರುವಂತದ್ದು ಈ ಒಂದು ಕೃತ್ಯಗಳನ್ನ ಹೇಳಿರುವಂತ ಹೇಳಿಕೆಗಳು. ಇವರ ಕೃತ್ಯಗಳು ಅತ್ಯಂತ ಹೆಚ್ಚು ನಡೆದಿರುವಂತದ್ದು ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ. ಆಗ ಬ್ಯಾನ್ ಮಾಡ್ಲಿಕ್ಕೆ ಬಿಜೆಪಿ ಪ್ರತಿಪಕ್ಷವಾಗಿತ್ತು, ನಾವು ಬೇಡಿಕೆಯನ್ನ ನಾವು ಇಟ್ಟೆವು ಖಂಡಿತವಾಗಿ. ಆಮೇಲೆ ಏನು 2 ವರ್ಷ ಈಗ ಬಿಜೆಪಿಯ ಸರ್ಕಾರ ಬಂದಿತ್ತು, ಆಗಲೂ ಕೂಡ ಅವರದ್ದು ಬ್ಯಾನ್ ಮಾಡುವ ರೀತಿಯ ಪ್ರತಿರೋಧ ಬರುವಂತಹ ಯಾವುದೇ ಕೃತ್ಯ ನಡೆದಿರಲಿಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಅವಧಿಯಲ್ಲಿ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಯಾವ ಆಕ್ಷನ್ ತೆಗೀತದೆ ಅನ್ನತಕ್ಕಂತರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇದೆ. ಈಗಲೂ ಕೂಡ ಅಷ್ಟೇ, ಶಿವಮೊಗ್ಗದ ಗಲಭೆಯಲ್ಲಿ ಅಥವಾ ಈ ಹುಡುಗನ ಏನು ಕೊಲೆ ಇದೆ ಇದರಲ್ಲಿ ಈ ಏನು ಬಂಧನವಾದಂತ ಆರೋಪಿಗಳು ಅವರ ಇನ್ವೆಸ್ಟಿಗೇಷನ್ ನಡೀತದೆ. ಅಲ್ಲಿ SP ಅವರು ಇದರ ಹಿಂದೆ PFI ಯ ಕೈವಾಡ ಇದೆ ಅಂತ ಹೇಳಿದ್ರೆ, SDPI ಯ ಕೈವಾಡ ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ನೀವು ಬರೆದಿಟ್ಟುಕೊಳ್ಳಿ. ಇದು ಒಂದೇ ಒಂದು ಕಾರಣ PFI ಅನ್ನು ಬ್ಯಾನ್ ಮಾಡ್ಲಿಕ್ಕೆ ನಮಗೆ ಸಾಕಾಗ್ತದೆ. ಕಾರಣವನ್ನ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಇಂತಹ ಒಂದು ಏನು ವಿಚಾರಧಾರೆಯ ಸಂಘಟನೆಗಳಿದೆ ಅದಕ್ಕೆ ಪೋಷಣೆ ಮಾಡುವಂತಾಗಲಿ ಅದನ್ನು ಬೆಳೆಸುವಂತಾಗಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸ್ವಲ್ಪ ದಿವಸ ಕಾದು ನೋಡಿ, ಖಂಡಿತವಾಗಿ ಇದಕ್ಕೆ ಬೇಕಾದ ಉತ್ತರಗಳು ಲಭಿಸಲಿಕ್ಕಿದೆ. ಓಕೆ, ತಮ್ಗಳಲ್ಲಿ ಪ್ರೂಫ್ ಎವಿಡೆನ್ಸ್ ನ ಸಮಸ್ಯೆ ಇದೆ, ಹಾಗಾಗಿ ಲ್ಯಾಕ್ ಆಫ್ ಎವಿಡೆನ್ಸ್, ಹಾಗಾಗಿ ತಮ್ಗಳಿಗೆ ಈ ಒಂದು ವಿಚಾರವನ್ನ ಬ್ಯಾನ್ ಮಾಡಕ್ ಆಗಲ್ಲ ಅನ್ನುವಂಥದ್ದು. SDPI ಅಥವಾ PFI ನ ಬ್ಯಾನ್ ಮಾಡಕ್ ಆಗಲ್ಲ. ಇಲ್ಲ ಹಾಗಲ್ಲ ಹೇಳಿ. ಮಾತಾಡ್ತೀನಿ. ಇನ್ನೊಂದು ಕರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಮಾಡಿ ಕರೆ ಮಾಡಿದಾಗ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಎಸ್ ಸರ್, ರಹೀಂ ಉಚ್ಚಿಲ್ ಅವರ ಏನ್ ಎವಿಡೆನ್ಸ್ ಲ್ಯಾಕ್ ಆಗಿದೆ, ಯಾಕೆ ಅನ್ನುವಂತ ಪ್ರಶ್ನೆ ಬಂದಾಗ ಈಗ ಕಾಂಗ್ರೆಸ್ ಅವಧಿಯಲ್ಲಿ ಸುಮಾರು ಎಷ್ಟೋ ಜನ ಹಿಂದೂ ಕಾರ್ಯಕರ್ತರ ಅಥವಾ ಇನ್ನಿತರ ಕಾರ್ಯಕರ್ತರ ಬಹಳಷ್ಟು ಹತ್ಯೆ ಆಗಿದೆ. ಈ ಹತ್ಯೆಯಲ್ಲಿ PFI ಯ ಪಾತ್ರ ಇದೆ ಅನ್ನತಕ್ಕಂಥದ್ದನ್ನ ನಾವು ವಿಸ್ತಾರವಾಗಿ ಮಾಹಿತಿಯನ್ನ ಕೇಂದ್ರಕ್ಕೆ NIA ಕೊಟ್ಟಿದ್ದೇವೆ. ಆದ್ರೆ ಅದು ಕೊಡಬೇಕಾಗಿರುವುದು ಆಯಾ ಸರ್ಕಾರದ ಮುಖಾಂತರ ಆಗಿರುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಕೊಟ್ಟಿರತಕ್ಕಂಥದ್ದು. ಆ ಬೇಡಿಕೆಗಳನ್ನ ಇಡುವಾಗ ನಾವು ಪ್ರತಿಪಕ್ಷದಲ್ಲಿದ್ದೆವು. ಈಗ ಆಡಳಿತಕ್ಕೆ ನಾವು ಬಂದ ನಂತರ ಆಡಳಿತ ಪಕ್ಷವಾದಂತ ಬಿಜೆಪಿ ಈ ಕ್ರಮವನ್ನ ತೆಗಿಬೇಕಾದರೆ ಬಿಜೆಪಿ 4 ವರ್ಷಗಳಾಯ್ತು ತಾವುಗಳು ಆಡಳಿತಕ್ಕೆ ಬಂದು ಅಧಿಕಾರಕ್ಕೆ ಬಂದು ಅಧಿಕಾರ ಮಾಡ್ತಾ ಇದ್ದು, ಈ ರೀತಿ ಘಟನೆಗಳು ಗೊತ್ತಿದ್ದು, ಈ ರೀತಿ ಏನೋ ಈ ರೀತಿ ಹೆಣಗಳು ಉಳ್ತಾ ಇದ್ರು ಕೂಡ. ಎಸ್ ಮಾತಾಡಿ, ಕ್ಯಾರಿ ಆನ್. ಅಲ್ಲ, ನಾನು ಹೇಳಿದಂತ ಹೇಳಿದ್ರೆ ನೋಡಿ, ಹೆಣಗಳು ಉರುಳಿದೆಲ್ಲವೂ ಸಿದ್ದರಾಮಯ್ಯನವರು ಇದ್ದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಮಾಡಿಲ್ಲ. ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಏನೇನು ಆಯ್ತು ಅನ್ನುವಂಥದ್ದು ಎಲ್ಲ ವಿಚಾರದ ಬಗ್ಗೆ ಮಾತಾಡಿರುವಂತ. ಇಲ್ಲ, ನಾನು ಹೇಳಿದ ಕೇಳಿ, 5 ವರ್ಷ ಬಿಜೆಪಿ ಅವಧಿಯಲ್ಲಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿದಂತಹ ಕೃತ್ಯಗಳು ಒಂದು ವೇಳೆ ನಡೆದಿದ್ದಲ್ಲಿ ಅವತ್ತೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬ್ಯಾನ್ ಮಾಡಿ ಆಗ್ತಿತ್ತು. ಆದರೆ ಆ ನಂತರ 5 ವರ್ಷ ಬಂದಾಗ ಪ್ರತಿಪಕ್ಷವಾಗಿ ನಾವು ಬೇಡಿಕೆಯನ್ನ ನಾವು ಖಂಡಿತವಾಗಿ ಇಟ್ಟೆವು. ಆ ನಂತರ ನಮ್ಮ ಸರ್ಕಾರ ಬಂದಂತ ಅವಧಿಯಲ್ಲಿ ಕೂಡ ಹೀನ ಕೃತ್ಯಗಳು ನಡೆದಿರಲಿಲ್ಲ ಗುರುತಿಸುವಂತದ್ದು. ಈಗ ಕೂಡ ಹಾಗೆ ಶಿವಮೊಗ್ಗದಲ್ಲಿ ನಡೆದಂತ ಘಟನೆ ಹಿಂದೆ PFI ಮತ್ತು SDPI ಅವರ ಕೈವಾಡ ಇದೆ ಅಂತ ನಾವೀಗ ನೇರವಾಗಿ ಹೇಳಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಖಂಡಿತವಾಗಿ ಬ್ಯಾನ್ ಮಾಡ್ತೇವೆ. ರಹೀಂ ಉಚ್ಚಿಲ್ ಅವರು ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ದಯಮಾಡಿ ತಮ್ಮ ಟಿವಿ ಮ್ಯೂಟ್ ಮಾಡಿ. ಹಲೋ ನಮಸ್ತೆ, ತಮ್ಮ ಟಿವಿ ಮ್ಯೂಟ್ ಮಾಡಿ ಮೊದಲನೇದಾಗಿ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾವು ಉಡುಪಿಯಿಂದ ಸರ್. ಉಡುಪಿನ, ತಮ್ಮ ಹೆಸರು? ರವಿಕುಮಾರ್. ಎಸ್ ಮಾತಾಡಿ ರವಿಕುಮಾರ್ ಅವರೇ.
ಎಂತಂದ್ರೆ ಈ ಕೊಲೆ ಮಾಡಿದ್ದು ದೊಡ್ಡ ತಪ್ಪು ಸರ್. ಓಕೆ. ಕೊಲೆ ಮಾಡಿದ್ದು ದೊಡ್ಡ ತಪ್ಪು ಸರ್. ಅಂದ್ರೆ ಅವರ ಮನೆಯವರಿಗೆ ಬಾರಿ ಇದಲ್ಲ, ಒಂದು ಒಬ್ಬನೇ ಮಗ ಇರೋದ್ರಿಂದ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಯಮಾಡಿ ಕರೆ ಮಾಡಿದಾಗ. ಎಸ್, ಲೈನಲ್ಲಿ ಇದ್ದೀರಾ? ದಯಮಾಡಿ ಕರೆ ಮಾಡಿದಾಗ ಮತ್ತು ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದೆ ನಾವು ಕರೆ ಕಟ್ ಮಾಡ್ತೇವೆ, ದಯಮಾಡಿ ಕ್ಷಮಿಸಬೇಕು. ಎಸ್, ರಹೀಂ ಉಚ್ಚಿಲ್ ಅವರೇ, ತಾವು ಹೇಳಿರುವಂತಹ ವಿಚಾರ, ತಾವುಗಳು ಯಾಕೆ ಈ ಒಂದು PFI ಅಥವಾ SDPI ಬ್ಯಾನ್ ಮಾಡಬೇಕು ಅನ್ನೋದು ಈ ಹಿಂದಿನಿಂದ ಕೂಡ ಕೇಳ್ಕೊಂಡು ಬರ್ತಾ ಇರುವಂತಹ ವಿಚಾರ. ತಮ್ಮ ಪಕ್ಷದವರೇ ಹೇಳ್ತಾರೆ, ತಮ್ಮ ಕಾರ್ಯಕರ್ತರೇ ಹೇಳ್ತಾರೆ, ಈಗ ಕರೆ ಮಾಡಿರುವಂತ ವ್ಯಕ್ತಿಗಳು ಹೇಳಿದ್ರು. ಆದ್ರೆ ತಾವು ಆವಾಗ ಹೇಳಿದ್ರಿ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಕಾಂಗ್ರೆಸ್ ಪಕ್ಷ ಇತ್ತು, ಅವರ ಇದ್ದಾಗ ನಮ್ಗಳಿಗೆ ಬ್ಯಾನ್ ಮಾಡಿಕ್ಕಾಗಲ್ಲ, ನಾವು ಪ್ರತಿಪಕ್ಷದಲ್ಲಿದ್ವಿ. ಆದ್ರೆ ಈಗ ತಮ್ಮದೇ ಆಡಳಿತ, ತಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ಜೊತೆಗೆ ರಾಜ್ಯದಲ್ಲೂ ಕೂಡ. ಆದ್ರೆ ತಮ್ಗಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಬಂದಾಗ ತಾವು ಹೇಳ್ತಾ ಇದ್ದೀರಾ, ನಾವುಗಳು ಅಧಿಕಾರಕ್ಕೆ ಬಂದಾಗ ಯಾವುದೇ ರೀತಿಯ ಕೃತ್ಯಗಳು ಆಗಿಲ್ಲ ಅನ್ನುವಂಥದ್ದು. ಬಟ್ ಸ್ಟಿಲ್ ಈ ಹಿಂದೆ ಕೃತ್ಯಗಳಾಗಿದ್ದನ್ನ ತಮ್ಗಳಿಗೆ ಗೊತ್ತಿದೆ. ಆ ಕೃತ್ಯಗಳನ್ನ NIA ಗೆ ಕಳಿಸಿದ್ದೀರಾ, ತಾವು ಕೇಂದ್ರಕ್ಕೆ ಕಳಿಸಿದ್ದೀರಾ ಅನ್ನೋ ಎಲ್ಲ ಲಿಸ್ಟ್ ಗಳನ್ನ ಹೇಳ್ತೀರಾ, ಎಲ್ಲವೂ ಕೂಡ ಗೊತ್ತಿದೆ. 4 ವರ್ಷಗಳು ಏನ್ ಮಾಡಿದ್ರಿ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ, ತಮ್ಗಳಿಗೆ ಗೊತ್ತಿದೆ. ಈಗಲೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹಿಂದೆ ಏನು ಪ್ರತಿಪಕ್ಷದಲ್ಲಿದ್ದಾಗ ಕೇಂದ್ರಕ್ಕೆ ಕಳುಹಿಸಿದೆ, ಆ ಪ್ರಸ್ತಾವನೆಗೆ ಒಪ್ಪಿಗೆಯನ್ನು ದೊರಕಿಸುವ ಎಲ್ಲಾ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಈ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಆಧಾರ ಸಿಕ್ಕಲಿಕ್ಕೆ ಕಾಯ್ತಾ ಇದೆ. ಇದು ಖಂಡಿತವಾಗಿಯೂ ಸಿಕ್ಕಿದ್ರೆ ಇದು ಇಬ್ಬರ ಬೇಡಿಕೆ ಅಲ್ಲ, ಇದು ಬಹಳಷ್ಟು ಜನರ ಒಂದು ಬೇಡಿಕೆ. ಈ ಬೇಡಿಕೆ ನಾವು ಇದು ಬೇಕಾದರೆ ಈಗ SDPI ಅಂತ ಪಕ್ಷ ಏನಿದ್ರೆ ಅದು ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಂತ ಒಂದು ರಾಜಕೀಯ ಪಕ್ಷ. ಏನೋ ನಾವು ಅದನ್ನ ರದ್ದು ಮಾಡ್ತೀವಿ ಅಥವಾ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಾಗ ತಮಾಷೆ ನಂಬ್ಕೊಂಡಿದ್ದಾರೆ. ಒಂದು ನಿಮಿಷ, ಹಾಗೆ ಇರುವಂತ ಒಂದು ಪಕ್ಷವನ್ನ ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಿ ಅಥವಾ ಯಾರನ್ನ ಒಂದು ಖುಷಿ ಪಡಿಸ್ಲಿಕ್ಕಾಗಿ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಹಾರಿಕೆಯ ಉತ್ತರ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಬ್ಯಾನ್ ಮಾಡುವಂತಹ ಎಲ್ಲ ಈಗ ಕೇರಳದಲ್ಲಿ ಬಹಳಷ್ಟು ಅವರೇ, ಈಗ ಒಂದ್ ಸ್ವಲ್ಪ ತಾವು ಬಿಜೆಪಿ ಮುಖಂಡರಾಗಿ ಮಾತಾಡಿ, ನಾನು ಆಸ್ ಆಂಕರ್ ತಮ್ಮನ್ನ ಬಿಜೆಪಿ ಮುಖಂಡರಾಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ, ಜನರು ಕೂಡ ಗೊತ್ತಾಗ್ಲಿ. ವೈ ಈ ಹಿಂದಲೂ ಕೂಡ ಕೇಳ್ತಾ ಇರುವಂತಹ ವಿಚಾರ, SDPI PFI ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ಬ್ಯಾನ್ ಮಾಡಕ್ಕೆ ಯಾಕಾಗಲ್ಲ ಅನ್ನೋ ಪ್ರಶ್ನೆನ ಜನರು ಕೇಳ್ತಾರೆ. ತಾವು ಕೇಂದ್ರದಲ್ಲಿದ್ದೀರಾ, ರಾಜ್ಯದಲ್ಲಿದ್ದೀರಾ, ಯಾಕಾಗಲ್ಲ? ರಹೀಂ ಉಚ್ಚಿಲ್ ಅವರು ಸ್ಪಷ್ಟವಾಗಿರುವಂತಹ ಏನ್ ತೊಡಕುಗಳಿವೆ ಸ್ವಲ್ಪ ಹೇಳಿ. ಈಗ ಕಾಂಗ್ರೆಸ್ನ ಅವಧಿಯಲ್ಲಿ ಇವರು ಮಾಡಿದಂತಹ ಕೃತ್ಯಗಳೇನಿದೆ ಅದರ ಎಲ್ಲ ಆಧಾರವನ್ನ ನಾವು ಆ ಸರ್ಕಾರದ ಮುಖಾಂತರ ಕೇಂದ್ರಕ್ಕೆ ನಾವು ಕೊಟ್ಟಿರುವಂತದ್ದು. ನಾವು ಕೊಟ್ಟಿರುವಂತದಲ್ಲ. ನಾವು ಅದು ಬ್ಯಾನ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು. ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು. ರಾಜ್ಯ ಸರ್ಕಾರ ಇವರು ಕೃತ್ಯ ಮಾಡಿದಂತ ಸಂದರ್ಭದಲ್ಲಿ ಇದ್ದದ್ದು ಎಲ್ಲವೂ ಕಾಂಗ್ರೆಸ್ ಸರ್ಕಾರ. ಇವರನ್ನು ಬೆಳೆಸಿ ಉಳಿಸಿ ಪೋಷಿಸಿ ಇವರಿಗೆ ಹೆಮ್ಮರವಾಗಿ ಮಾಡಿದ್ದೆಲ್ಲವೂ ಕಾಂಗ್ರೆಸ್ ಕೃಪಾಪೋಷಿತವಾದಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಇದಕ್ಕೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಾವತ್ತೂ ಕೂಡ ಹೊಣೆಯಾಗುವುದಿಲ್ಲ. ನಮ್ಮ ಸರ್ಕಾರ ಬಂದಾಗಲೂ ಇವರು ಬಾಲ ಬಿಚ್ಚಲಿಲ್ಲ. ನ್ಯಾಯಬದ್ಧವಾದ ಬೇಡಿಕೆ ಹೋರಾಟ ಅವರು ಮಾಡಿದಾಗ ನಾವು ಅದನ್ನ ಕೇಳಿದ್ದೇವೆ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಷ್ಠೆ ಮತ್ತು ಗೌರವವನ್ನು ಹೊಂದಿರತಕ್ಕಂಥ ಪಕ್ಷ ಆಗಿದ್ದರಿಂದ ಭಾರತೀಯರಾಗಿ ಯಾರು ಏನೇ ಕೇಳಿದ್ರು ಅದನ್ನು ನಾವು ಗೌರವಿಸ್ತೇವೆ. ಆದರೆ ಶಿವಮೊಗ್ಗದ ಪ್ರಥಮ ಘಟನೆ ಇವತ್ತು ಬಂತು. ಇದು ಬಂದಂತ ಸಂದರ್ಭದಲ್ಲಿ ಅಲ್ಲಿ SP ಅವರು ಅಥವಾ ಇಲಾಖೆ ಇದರ ಹಿಂದೆ PFI ಯ ಕೈವಾಡ ಅಥವಾ SDPI ಯ ಕೈವಾಡ ಅಥವಾ ಇವರ ಕೈವಾಡ ಇದೆ ಅಂತ ಹೇಳಿ ಈ ತನಕ ಹೇಳಲಿಲ್ಲ. ಒಂದು ವೇಳೆ ಅದು ಹೇಳಿದಾಗ ಅದು ಸಾಬೀತಾದಲ್ಲಿ ಆಗ ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರ PFI ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಯಾವ ಪಾತ್ರ ವಹಿಸಬೇಕು ಅದನ್ನ ನಿಷ್ಪಕ್ಷಪಾತವಾಗಿ ಮಾಡುತ್ತೆ. ಓಕೆ, ಈಗ SDPI ಕೈವಾಡ ಇದೆ, PFI ಕೈವಾಡ ಇದೆ ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇದೆ. ರಹೀಂ ಉಚ್ಚಿಲ್ ಅವರ ರಿಯಾಕ್ಷನ್ ಏನೋದಕ್ಕೆ ಹಾಗಾದ್ರೆ ಈ ವಿಚಾರದಲ್ಲಿ? ಈಗ ತನಿಖೆಯ ಇಲಾಖೆಯ ಅಧಿಕಾರಿಗಳು ಹೇಳುವ ತನಕ ಏನು ಹೇಳಲಿಕ್ಕೆ ಆಗದೆ ಇದ್ರೂ ಕೂಡ ಈಗ ಉಡುಪಿಯಲ್ಲಿ ನಡೆದಂತ ಹಿಜಾಬ್ನ ಹಿಂದೆ PFI ಯ ಕೈವಾಡ ಇದೆ ಅನ್ನುವಂಥದ್ದನ್ನು ಮೊದಲು ಆರೋಪ ನಾನು ಮಾಡಿದ್ದೆ. ನಿಮ್ಮದೇ ಮಾಧ್ಯಮದಲ್ಲಿ SFI ಯ ಒಬ್ಬ ವ್ಯಕ್ತಿಯನ್ನು ಹೇಳಿದ್ರು ಅಂತ ಹೇಳಿದ್ರೆ ನಾವು ಹಿಂದೆ ಇರುವುದಲ್ಲ ರಹೀಂ ಉಚ್ಚಿಲ್ ಅವರೇ, ನಾವು ಮುಂದೆ ಇದ್ದೇವೆ, ನಾವು ಎದುರಲ್ಲೇ ಇದ್ದೇವೆ. ಹಿಜಾಬಿನ ವಿಚಾರಣದ ಹೋರಾಟ ಏನಿದೆ ಅದರ ಹಿಂದಿನಿಂದ ಅಂತ ನೀವು ಹೇಳಬೇಡಿ, ನಾವು ಎದುರಿನಿಂದ ಅಂತ ಹೇಳಿ ಪ್ರಾಮಾಣಿಕವಾಗಿ ಮಾಧ್ಯಮದಲ್ಲಿ ಒಪ್ಪಿಕೊಂಡವರು ಅವರು. ಆ ಕಿಡಿಯಿಂದಾಗಿ ಇಡೀ ರಾಜ್ಯಕ್ಕೆ ಬೆಂಕಿ ಹತ್ತಿಕೊಂಡಿತು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಕೊನೆಗೆ ಆಡಳಿತ ಮಂಡಳಿಯನ್ನು ನೀವು ವಿರೋಧಿಸಿದ್ರೆ ನಮಗೆ ಬೇಜಾರಿಲ್ಲ, ನಿಮ್ಮ ಕರ್ತವ್ಯ ಅಂತ ಬೇಕಾದ್ರೆ ಹೇಳ್ಬಹುದು. ಸರ್ಕಾರ ಒಂದು ಆದೇಶ ಕೊಟ್ಟಿತ್ತು, ಅದನ್ನು ನೀವು ವಿರೋಧಿಸಿದೆ ಅಂತ ಹೇಳಿದ್ರು. ಸರ್ಕಾರ ಬಿಜೆಪಿ ಸರ್ಕಾರ, ಬಿಜೆಪಿಯ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ನೀವು ಒಪ್ಪಿತ್ತು. ಅದಕ್ಕಿಂತಲೂ ಮೇಲೆ ಹೋಗಿ ನ್ಯಾಯಾಲಯ ಮಧ್ಯಂತರ ಆದೇಶ ಕೊಟ್ಟಿತ್ತಲ್ಲ. ನ್ಯಾಯಾಲಯಕ್ಕಿಂತ ಮೇಲಿನ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿ ಇಲ್ಲ.
ಆ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಾಗಲೂ ಅದನ್ನು ನಾವು ವಿರೋಧಿಸ್ತೇವೆ ಅಂತ ಹೇಳಿದಾಗ ಕೂಡ ಅವರಿಗೆ ಬೆಂಬಲ ಕೊಟ್ಟದ್ದು ಯಾರು? PFI ಅವರು ಅಂತೇಳಿ ಎಲ್ರಿಗೂ ಗೊತ್ತಿದೆ. ಆ ಹುಡುಗಿಯರಿಗೆ ನೀವು ಹಾಕಿಕೊಂಡು ಹೋಗಬೇಡಿ, ನ್ಯಾಯಾಂಗ ವ್ಯವಸ್ಥೆಯನ್ನು ನೀವು ಧಿಕ್ಕರಿಸಿ ಅಂತ ಪರೋಕ್ಷವಾಗಿ, ಪ್ರತ್ಯಕ್ಷ ಅಲ್ಲ, ಹೇಳಿರುವುದು ಇವರೇ ಅಂತ ಹೇಳಿ ಗೊತ್ತಿದೆ. ಇದು ಜಗತ್ತಿಗೆ ಗೊತ್ತಿರತಕ್ಕಂಥದ್ದು. ಆದ್ರೆ ಈ ಒಂದು ಕಾರಣವನ್ನು ಮುಂದಿಟ್ಟು ನಾವು ನ್ಯಾಯಾಲಯದ ಮುಖಾಂತರ ಅವರನ್ನು ಪ್ರಶ್ನೆ ಮಾಡಬಹುದೇ ಹೊರತು ಇದನ್ನ ಇಟ್ಟುಕೊಂಡು ಏಕಾಏಕಿ ಬ್ಯಾನ್ ಮಾಡುವಂತದ್ದು ಆಗುದಿಲ್ಲ. ನ್ಯಾಯಾಂಗ ಹೋರಾಟ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಸರ್ ಬಹುಶಃ ರಹೀಂ ಉಚ್ಚಿಲ್ ಅವರೇ, PFI SDPI ಬ್ಯಾನ್ ಮಾಡಬೇಕನ್ನೋ ವಿಚಾರ ಈ ಒಂದು ಹೋರಾಟದಿಂದ ಮಾತ್ರ ಅಲ್ಲ, ಅಥವಾ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಈ ಒಂದು ಹತ್ಯೆ ಪ್ರಕರಣದಿಂದ ಮಾತ್ರ ಅಲ್ಲ, ಈ ಹಿಂದಿನೂ ಕೂಡ ಕರಾವಳಿ ಭಾಗದಲ್ಲಿ ನಡೆದಿರುವಂತಹ ಹತ್ಯೆಗಳು, ಪ್ರಶಾಂತ್ ಪೂಜಾರಿ ಹತ್ಯೆ ಆಗಿರ್ಬೋದು ಅಥವಾ ಶರತ್ ಮಡಿವಾಳನ ಹತ್ಯೆ ಆಗಿರ್ಬೋದು, ಇನ್ನಿತರ ಹತ್ಯೆಗಳನ್ನು ನೋಡಿದಾಗ್ಲೂ ಕೂಡ ಈ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆ ಸಂದರ್ಭ ನೇರ ಅಲ್ವಾ? ನಾಟ್ ಓನ್ಲಿ ದಿಸ್ ಕೇಸ್ ಅಲ್ವಾ, ತಮ್ಗೆ ಗೊತ್ತಿರುವಂತಹ ವಿಚಾರ ಜಗತ್ತಿಗೂ ಕೂಡ ಗೊತ್ತಿದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾವುದು ಆ ಕೂಗನ್ನು ಎಬ್ಬಿಸಿದ್ದೇ ಭಾರತೀಯ ಜನತಾ ಪಾರ್ಟಿ. ಓಕೆ, ಅವರದರ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇ ಭಾರತೀಯ ಜನತಾ ಪಾರ್ಟಿ. ಇದರ ಹಿಂದೆ ತನಿಖೆ ಆಗಬೇಕು, ಬ್ಯಾನ್ ಆಗಬೇಕು ಅಂತ ಹೇಳಿದ್ದೇ ಭಾರತೀಯ ಜನತಾ ಪಾರ್ಟಿ. ಅವರು ಮಾಡ್ಲಿಲ್ಲ. ನಾವು ಮಾಡಬೇಕಾದ್ರೆ ನಮ್ಮ ಸಂದರ್ಭದಲ್ಲಿ ಇಂತ ಒಂದು ಕೃತ್ಯ ನಡೆದ್ರು ಕೂಡ ನಾವು 100 ಕೃತ್ಯ ಆಗ್ಲಿಕ್ಕೆ ಕಾಯುವುದಿಲ್ಲ. ಅವರು 10-15 ಕೊಲೆ ಆಗುವವರೆಗೂ ಬ್ಯಾನ್ ಮಾಡಲಿಲ್ಲ. ನಮ್ಮಲ್ಲಿ ಒಂದು ಕೃತ್ಯ ಆದ್ರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ನಾವು ಈಗಲೂ ಕೂಡ PFIಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದು ಪ್ರಕರಣ ಈ ಸರ್ಕಾರದ ಅವಧಿಯಲ್ಲಿ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಳ್ಳುವುದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಕೈ ಮುಚ್ಚಿಕೊಳ್ಳುವುದಿಲ್ಲ, ನಮ್ಮ ಗೃಹ ಮಂತ್ರಿಗಳು ಕೂಡ ಕೈ ಮುಚ್ಚಿ ಕೂತ್ಕೊಳ್ಳುವುದಿಲ್ಲ. ಒಂದು ಘಟನೆಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದ್ರೆ ಆ ಸರ್ಕಾರ ಎಲ್ಲೆದಾಗ ಮಾಡದೆ ಇದ್ದದ್ದಕ್ಕೆ ಅದನ್ನು ನಮ್ಮ ಮೇಲೆ ಗೂಬೆ ಕುರಿಸುವಂತದ್ದು ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿ ಈಗಲೂ ಭಾರತೀಯ ಜನತಾ ಪಾರ್ಟಿ ಬ್ಯಾನ್ ಮಾಡಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ಅದೇ ಸ್ಪಷ್ಟತೆಯನ್ನ ಹೊಂದಿದೆ. ಓಕೆ, ಇಟ್ಸ್ ಕ್ಲಿಯರ್. ಹಾಗಾದ್ರೆ ರಹೀಂ ಉಚ್ಚಿಲ್ ಅವರು ಯಾಕೆ ಈ ಹಿಂದೆ ಬ್ಯಾನ್ ಮಾಡಕ್ಕಾಗಿಲ್ಲ ಅಂತ ಬಂದಾಗ ತಮ್ಮ ಪಕ್ಷ ಆಡಳಿತದಲ್ಲಿ ಇರಲಿಲ್ಲ, ಆದ್ರೆ ಈಗ ತಮ್ಮ ಪಕ್ಷ ಆಡಳಿತದಲ್ಲಿದೆ, ಈ ಘಟನೆಗಳು ಆಗಿದೆ, ಹಾಗಾಗಿ ತಾವುಗಳು ಬ್ಯಾನ್ ಮಾಡ್ತೀರಿ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು. ಓಕೆ ರಹೀಂ ಉಚ್ಚಿಲ್ ಅವರು, ಬರ್ತೀನಿ. ಇನ್ನೊಂದು ಕರೆ ಇದೆ, ಬರ್ತೀನಿ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಾಲಚಂದ್ರ ಅಂತ. ಬಾಲಚಂದ್ರ ಅವರು ಎಲ್ಲಿಂದ? ಮಂಗಳದೇವಿ. ಎಸ್ ಸರ್, ಮಾತಾಡಿ. ರಹೀಂ ಉಚ್ಚಿಲ್ ಅವರಿಗೆ ನಮಸ್ಕಾರ. ನಮಸ್ತೆ. ಸರ್, ನಾನು ನಿಮ್ಮ ತುಂಬಾ ಅಭಿಮಾನಿ. ಮತ್ತೆ ನಿಮಗೆ ನಿಮ್ಮ 2 ಕೈಗಳನ್ನು ಎತ್ತಿ ತೋರಿಸಿ, 6 ಬೆರಳುಗಳನ್ನು ಎತ್ತಿ ತೋರಿಸಿ ನೀವು ಇದು 3 ತುಂಡಾದ ಕೈ, ಇದು ಒಂದು ಬೆರಳಿಲ್ಲ. ಇದನ್ನು ಮಾಡಿದ್ದು ನೇರವಾಗಿ PFI ಅವರು. ಆ PFI ಅವರ ಬಗ್ಗೆ 4 ಮಂದಿಗೆ 2 ಮಂದಿಗೆ ಬೇಡ, ಇಲ್ಲೇ ಎತ್ತಿ ತೋರಿಸಿ. ರೈತನವರೇ, ನಾನು ನಿಮ್ಮ ಮನೆಗೆ, ನಾನು ಯಾವ ಪಕ್ಷದವನಲ್ಲ, ನಾನು ನಿಮ್ಮ ಅಭಿಮಾನಿ, ಯಾವ ಪಕ್ಷಕ್ಕೂ ಸಂಬಂಧಪಟ್ಟವನಲ್ಲ. ನಾನು 2 ಕೈಗಳನ್ನು ಎತ್ತಿ ತೋರಿಸಿ. ನಾನು ನಿಮ್ಮ ಮನೆಗೆ ಬಂದು ಪೊಲೀಸ್ ಇದ್ದಿರುವಾಗ ನಿಮ್ಮ ಫ್ಲಾಟ್ಗೆ ಬಂದು ನಾನು ನಿಮಗೆ ಧನ್ಯವಾದ ಹೇಳಿ, ನಾನು ಯಾರು ಅಂತ ನಿಮಗೆ ಗೊತ್ತಲ್ಲ, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಾನು ನಿಮ್ಮ ಪಕ್ಕಾ ಅಭಿಮಾನಿ. ನೀವು ಯಾವ ಪಕ್ಷನೂ ಬೇಡ, ಬಿಜೆಪಿ ಬೇಡ, ಕಾಂಗ್ರೆಸ್ನು ಬೇಡ. ಅದಕ್ಕೆ ನೀವು ಶಿವಮೊಗ್ಗಕ್ಕೆ ಹೋಗುದು ಬೇಡ, ಬಂಟ್ವಾಳಕ್ಕೆ ಹೋಗುದು ಬೇಡ, ಅಲ್ಲಿಯೂ ಹೋಗುದು ಬೇಡ. ರಹೀಂ ಉಚ್ಚಿಲ್ನವರೇ ಇದಕ್ಕೆ ಒಂದು ಪಕ್ಕಾ ಉದಾಹರಣೆ ಅಂತ ನಾನು ಎಲ್ಲೂ ಹೇಳಬಲ್ಲೆ. ನಾನು ನಿಮ್ಮ ಪಕ್ಕಾ ಅಭಿಮಾನಿ, ಅಷ್ಟೇ ಹೇಳಿ ಮುಗಿಸ್ತೀನಿ. ಹೌದು ನಿತಿನ್, ಈಗ ಅವರು ಹೇಳಿದ್ದಕ್ಕಾಗಿ ನಾನು ಹೇಳತಕ್ಕಂಥದ್ದು, ಯಾಕಂತ ಹೇಳಿದ್ರೆ ನಾನು ನನ್ನ ಬಗ್ಗೆ ತೋರಿಸಿ ಜಂಬ ಕೊಚ್ಚಿಕೊಳ್ಳುವಂತದ್ದು ಸರಿಯಲ್ಲ. ಒಂದು ಮಾತು ನಾನು ಯಾವತ್ತೂ ನಾನು ಹೇಳ್ತಾ ಇದ್ದೇನೆ, PFI ಅವರಿಗೆ ಅವರ ಸಿದ್ಧಾಂತವನ್ನು ಯಾರು ಒಪ್ಪುವುದಿಲ್ಲ, ಅವರ ಮಾತಿಗೆ ಯಾರು ಗೌರವ ಕೊಡುವುದಿಲ್ಲ, ಅವರ ವಿರುದ್ಧ ಏನು ಅದಕ್ಕೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅವರಲ್ಲಿ ಉತ್ತರ ಇಲ್ಲ. ಅವರು ಹಿಂಸೆಯ ಮೂಲಕ ಉತ್ತರ ಕೊಡುವುದು. ಹಾಗೆ ಕೊಡುವಾಗ ಆ ಮಾತಾಡಿದವ PFIಯ ಸ್ವಂತ ಅಣ್ಣನಾದ್ರೂ ಅವರು ಬಿಡುವುದಿಲ್ಲ, ಆ ಮಾತಾಡುವ ಅವರ ತಂದೆ ಆದ್ರೂ ಬಿಡುವುದಿಲ್ಲ, ಅವರದ್ದೇ ಸಮಾಜದ ಮುಸ್ಲಿಂ ಆದ್ರೂ ಅವರು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ಟ್ರೈನಿಂಗ್ ಇದೆ ಅಂತ ಹೇಳಿದ್ರೆ, ನಮ್ಮ ಸಿದ್ಧಾಂತವನ್ನು ಒಪ್ಪದವ ನೀನು ಅಪ್ಪಾದ್ರೂ ಬಿಡಬೇಡಿ ಅಂತ. ಆಮೇಲೆ ಅವರು ನೋಡಿ, ಯಾವುದೇ ಪ್ಯಾನಲ್ ಅಲ್ಲಿ ಕೂತ್ಕೊಂಡಾಗ ಈಗ 100 ಪ್ಯಾನಲಿಸ್ಟ್ ಬರ್ತಾರೆ. ಅವರು ಪ್ಯಾನಲ್ ಅಲ್ಲಿ ಮಾತಾಡುವಾಗ ಅವರ ಟೋನು, ಅವರ ರಾಗ, ಅವರ ದ್ವೇಷ, ಅವರ ಹಾವ, ಅವರ ಭಾವ, ಅವ್ರ ರೀತಿ ಮಾತಾಡು, ಇಂತಹ ಮಾತುಗಳನ್ನ ಖಂಡಿತವಾಗಿಯೂ ಯಾರು ಒಪ್ಪುವಂತದ್ದಲ್ಲ. ಈಗ ವಿರೋಧ ಇದೆಯಾ, ಮಾತಾಡ್ಲಿ, ಅವಕಾಶಗಳಿದೆ ಪ್ರಜಾಪ್ರಭುತ್ವದಲ್ಲಿ. ನೀವೇ ಹೇಳ್ತೀರಿ, ಯಾವುದೇ ಕಾಲರ್ ಫೋನ್ ಮಾಡಿದ್ರು ಆ ಗೌರವ ಕೊಡ್ತೀರಿ, ಯಾರೇ ಆಂಕರ್ ಬಂದ್ರು, ಸಾರಿ ಡಿಬೇಟ್ಗೆ ಯಾರೇ ಬಂದ್ರು ಅವರಿಗೆ ವಸ್ತುನಿಷ್ಠವಾದ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಆದ್ರೆ ಅವರಲ್ಲಿ ಹಾಗೆಲ್ಲ,
ಅವರಿಗೆ ವಿರುದ್ಧ ಮಾತಾಡುವಾಗ ಧ್ವನಿಯನ್ನ ಎತ್ತಿ ಏನಿಲ್ಲ, ಅವರ ಜನರನ್ನು ರೆಡಿ ಮಾಡಿ ಕೊಚ್ಚುವುದು, ಕೊಲ್ಲುವುದು, ಇಂಥದನ್ನೇ ಮಾಡುವಂತ ಒಂದು ಇದು, ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಓಕೆ ಎಸ್, ಇದು ರಹೀಂ ಉಚ್ಚಿಲ್ ಅವರ ಮಾತುಗಳು. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಇಬ್ಬರಿಗೂ ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ಎಲ್ಲಿಂದ ತಮ್ಮ ಹೆಸರು? ಮುಸ್ಲಿಂ ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರಲ್ಲ, ಎಸ್ ಸರ್, ಮಾತಾಡಿ ಮಾತಾಡಿ, ಕೇಳ್ತಾ ಇದೆ, ಮಾತಾಡಿ ಸರ್. ಅದು ಮುಂಚೆ ಸಿಮಿ ಸಂಘಟನೆ ಇನ್ನೊಂದು ಸ್ವರೂಪ. ಬ್ಯಾನ್ ಮಾಡಿದ್ರೆ ಇನ್ನೊಂದು ಅವತಾರದಲ್ಲಿ ಬರ್ತಾರೆ ಸರ್ ಅವರು, ಅರ್ಥ ಆಯ್ತಾ? ಓಕೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನಾನು ಬಿಜೆಪಿ ಕಾರ್ಯಕರ್ತನಾಗಿ ಹೇಳ್ತೇನೆ, ನಮ್ಮ ಇಲ್ಲಿ ಬಿಜೆಪಿ ಇವರಿಗೆ ದಂಬಿಲ್ಲ. ಇಲ್ಲಿ UP ಎಲ್ಲ ಮಾಡ್ತಾರಲ್ಲ, ಆ ರೀತಿ ಹೊಡೆದುಡಿಸ್ಬೇಕು ಇವ್ರನ್ನ. ಇನ್ನೊಂದು ವಿಚಾರ ಏನಂದ್ರೆ, ಇವರಿಗೆ ನೆನಪು ಮಾಡ್ತೇನೆ ನಾನು ರಹೀಂ ಉಚ್ಚಿಲ್ ಅವರಲ್ಲಿ. ಬಿಜೆಪಿ ಗವರ್ಮೆಂಟ್ ಇರುವಾಗ KJ ಅಲ್ಲಿ DJ ಅಲ್ಲಿ ಗಲಾಟೆ ಆಯ್ತು. ಮೊನ್ನೆ ಕುಂದಾಪುರದಲ್ಲಿ ತಲ್ಲಾರಿ ಹಿಡ್ಕೊಂಡು 3 ಜನರನ್ನ ಪೊಲೀಸರು ತಮ್ಮ ಒಂದು ಕಾರ್ಯಕ್ಷಮತೆಯಿಂದ ಅವರನ್ನ ಹಿಡಿದ್ರು. ಇಲ್ಲದಿದ್ರೆ ಇಲ್ಲೇ ಮೊನ್ನೆ ಕುಂದಾಪುರದಲ್ಲಿ ಏನೋ ಆಗ್ತಿತ್ತು. ಇಷ್ಟೆಲ್ಲ ಇಷ್ಟಾರ್ಥಗಳು ಇರುವಾಗ ಇನ್ನು ಇವರಿಗೆ ಒಂದು ಕಠಿಣ ನಿಲುವು, ಬ್ಯಾನ್ ಮಾಡ್ಬೇಕಂತ ಹೇಳುದಿಲ್ಲ ನಾನು. ಬ್ಯಾನ್ ಮಾಡಿದ್ರೆ ಮತ್ತೊಂದು ಅವತಾರದಲ್ಲಿ ಬರ್ತಾರೆ ಅವರು. ಅದು ಬೀಜಾಸುರ ವಂಶ. ಕಠಿಣ ಕಾನೂನು ತರಬೇಕು ಸರ್, ಕಠಿಣ ಕಾನೂನು ಮಾಡ್ಬೇಕು. ಇದ್ರನ್ನ ಕಾನೂನು ಮೂಲಕ ಸದೆ ಬಡಿಬೇಕು. ಯಾಕಂದ್ರೆ ಮೊನ್ನೆ ನೋಡಿ ಈ ಗವರ್ಮೆಂಟ್ ಗೆ ದಂಬಿಲ್ಲ ಅಂತ ಹೇಳುದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದ್ದು, ಹಿಜಾಬ್ ಹಾಕೊಂಡು ಬರಬಾರದು, ರೂಲ್ಸ್ ಫಾಲೋಸ್ ಮಾಡ್ಬೇಕಂತ ಎಲ್ಲ TC ಕೊಟ್ಟಿತ್ತಲ್ಲ ಇವರು. ನಿಜ ನಿಜ ನಿಜ. ಎಲ್ಲರ ನಿಯಮವನ್ನ ಪಾಲಿಸಿಲ್ಲ, ಹೋಗಿ ಮನೆಗೆ ಅಂತ ರೂಲ್ಸ್ ತರ್ಲಿಕ್ಕೆ ಇವ್ರಿಗೆ ಆಗುದಿಲ್ವಾ? ಓಕೆ ಓಕೆ ಓಕೆ, ಸರಿ ಸರಿ, ಎಸ್ ಸರ್, ಎಸ್ ಸರ್, ಓಕೆ, ಥ್ಯಾಂಕ್ ಯು. ಇದು ಬಜರಂಗದಳ ಕಾರ್ಯಕರ್ತರು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸಾರಿ, BJP ಕಾರ್ಯಕರ್ತರು ಅನ್ನುವಂಥ ವಿಚಾರ, ಐ ಆಮ್ ವೆರಿ ಸಾರಿ, BJP ಕಾರ್ಯಕರ್ತರು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಬ್ಯಾನ್ ಮಾಡ್ತೀವಿ ಅಥವಾ ಬ್ಯಾನ್ ಮಾಡಲ್ಲ ಅನ್ನುವಂಥ ಗೊಂದಲಗಳ ನಡುವೆ ಕೆಲವು ವಿಚಾರಗಳ ರಹೀಂ ಉಚ್ಚಿಲ್ ಅವರು ಹೇಳಿದ್ರು. ಅಂದರೆ ನಮ್ಮ ಸರ್ಕಾರದಲ್ಲಿ ಇಂತಹ PFI ಅಥವಾ SDPI ಏನಿಂದ ಇಂಥ ಕೃತ್ಯಗಳಾಗಿರಲಿಲ್ಲ, ಇದೇ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂಥದ್ದು. ಹಾಗಾಗಿ ನಮ್ಗಳಿಗೆ ಸಮಯಾವಕಾಶ ಕೊಡಿ ಅನ್ನುವಂಥದ್ದು ಆ ಸಂದರ್ಭ ಅವರು ಹೇಳಿದ್ರು. ಕುಂದಾಪುರದಲ್ಲಿ ಆಗಿರುವಂತಹ ಘಟನೆಗಳು, KJ ಹಳ್ಳಿ DJ ಹಳ್ಳಿ ನಡೆದಿರುವಂತಹ ಘಟನೆಗಳು, ನಮ್ಮ ಕರಾವಳಿ ಭಾಗವು ಕೂಡ ಬಹುಶಃ ಹೊರತಾಗಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿರುವಂತಹ ಕೃತ್ಯಗಳು, ಜೊತೆಗೆ ಉಪ್ಪಿನಂಗಡಿಯಲ್ಲಿ ಆಗಿರುವಂತಹ ಘರ್ಷಣೆಗಳು, ಇವೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಾಗಲೇ ಈ ಒಂದು ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅನ್ನೋ ಸುದ್ದಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗದಲ್ಲಿ, ಜೊತೆಗೆ ರಾಜ್ಯದಲ್ಲಿ ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ತಾವುಗಳು ಹೇಳ್ತೀರಾ ಇಲ್ಲ ಆಗಿಲ್ಲ ಅಂತ ಕೃತ್ಯಗಳು ಇದೇ ಫಸ್ಟ್ ಟೈಮ್ ಆಗ್ತಾ ಇರುವಂತದ್ದು. ಆ ಸಂದರ್ಭ ಕೂಡ BJP ಮುಖಂಡರೇ ಹೇಳಿರುವಂತದ್ದು ನಾವು ಬ್ಯಾನ್ ಮಾಡ್ತೀವಿ ಅನ್ನುವಂಥದ್ದು. ಆದ್ರೆ ಯಾರೊಬ್ರು ಕೂಡ ಆಗ್ತಾ ಇಲ್ಲ. ರಹೀಂ ಉಚ್ಚಿಲ್ ಅವರು ಹೇಳ್ತಾರೆ ಈಗ ಆಗ್ತಾ ಇರುವಂತದ್ದು ಮಾತ್ರ, ಈ ಹಿಂದೆ ಬಂದಿಲ್ಲ ಈ ಸುದ್ದಿ ಅನ್ನುವಂಥದ್ದು. ಆದ್ರೂ ಕೂಡ ಕಾಂಗ್ರೆಸ್ನವರ ಕಾಲಘಟ್ಟದಲ್ಲೂ ಕೂಡ ಅನೇಕ ಘಟನೆಗಳು ನಡೆದಾಗ್ಲೂ ಕೂಡ ತಮ್ಮಲ್ಲಿ ಎವಿಡೆನ್ಸ್ ಇದೆ, ತಮ್ಮ ಕಾರ್ಯಕರ್ತರೇ ಹತ್ಯೆ ಆಗಿದ್ದಾರೆ ಅಂತ ಬಂದಾಗ ತಾವುಗಳು ಏನ್ ನ್ಯಾಯ ಕೊಟ್ರಿ ಅನ್ನುವಂಥದ್ದು ಆ BJPಯ ಕಾರ್ಯಕರ್ತ ಕರೆ ಮಾಡಿರುವಂತಹ ವ್ಯಕ್ತಿಗೆ ಹೇಳಿರುವಂತಹ ಮಾತು. ಈಗ ಬ್ಯಾನ್ ಆಗಬೇಕಾದಂತಹ ಘಟನೆಗಳು ಮತ್ತು ಆ ವಸ್ತುನಿಷ್ಠವಾದಂತಹ ಏನು ಘಟನೆಗಳಾಗಿದೆ ಅದನ್ನು ಆಧರಿಸಿಕೊಂಡೇ ಮಾಡಬೇಕಾಗುತ್ತೆ. ಎಲ್ಲ ಒಂದು ಕಡೆ ಭಾಷಣ ಮಾಡಿದ್ದಕ್ಕಾಗಿ, ಎಲ್ಲೋ ಒಂದು ಕಡೆ ಗುಂಪು ಘರ್ಷಣೆ ಮಾಡಿದ್ದಕ್ಕಾಗಿ, ಸೇರಿದ್ದಕ್ಕಾಗಿ ಮಾಡಿದ ತಕ್ಷಣ ಬ್ಯಾನ್ ಅನ್ನುವಂಥದ್ದು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಇಲಾಖೆ ಆಗಿರ್ಬೋದು, ಕಾನೂನು ಇಲಾಖೆ ಇರ್ಬೋದು, ಅವರು ಕೇಳತಕ್ಕಂತ ದಾಖಲೆಗಳು, ಅದು ಬ್ಯಾನ್ ಮಾಡುವ ರೀತಿಯ ದಾಖಲೆಗಳು ಅಲ್ಲಿ ಆಗಿರಬೇಕಾಗ್ತದೆ. ಈಗ CAA ಘಟನೆಗಳಾಯ್ತು, ಸ್ಟೇಟ್ ಬ್ಯಾಂಕ್ ಅಲ್ಲಿ ಘಟನೆಗಳಾಯ್ತು. ಆ ಘಟನೆಗಳ ಭಾಗ ಇವರು ಕರೆ ಕೊಟ್ಟ ರೀತಿ ಗೊತ್ತಾಯ್ತಲ್ಲ, ಅಲ್ಲಿ ಒಂದು ಜೀವಗಳು ಹೋಗಿರತಕ್ಕಂಥದ್ದು, ಇದೆಲ್ಲ ಏನಾಗಿದೆ, ಇಂತಹ ಘಟನೆಗಳು ಬ್ಯಾನ್ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಅವಕಾಶ ಇರುವಂತಹ ಘಟನೆಗಳು ಅದೇ ನಾನು ಆಗಿಲ್ಲ. ಯಾವುದೇ ರೀತಿ ಘಟನೆಗಳಾಗಿಲ್ಲ, ಫಸ್ಟ್ ಟೈಮ್ ಆಗ್ತಾ ಇದೆ ಅನ್ನುವಂಥದ್ದು ಇದನ್ನ ಜನರು ಕೇಳ್ತಾ ಇದ್ದಾರೆ. ಅಲ್ಲ, ನಾನು ಹೇಳಿದ್ದು ಇಂತಹ ಘಟನೆಗಳನ್ನೆಲ್ಲ ಖಂಡಿತವಾಗಿಯೂ ನೋಟ್ ಮಾಡಿ ಸರ್ಕಾರಕ್ಕೆ ಕಳಿಸತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಆಗಿನ ಒಂದು ಉಡುಪಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಡೆದಂತ ವರದಿ ಎಲ್ಲವೂ ಕೇಂದ್ರಕ್ಕೆ ಹೋಗಿದೆ. ಅದೆಲ್ಲ ಆಗಬೇಕಾದ್ರೆ ಅದರವರೆಗೆ ನಾವು ಮಾಡಬೇಕಾಗ್ತದೆ. ಇನ್ನೊಂದು, ಆಗ BJP ಕಾರ್ಯಕರ್ತರು ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. BJP ಕಾರ್ಯಕರ್ತರು ಈ ಸರ್ಕಾರದ ಮೇಲೆ ಏನೇ ಬೇಸರಗೊಂಡ್ರು, BJP ಸರ್ಕಾರದ ವಿರುದ್ಧ ಏನೇ ಅವರು ಮಾತಾಡಿದ್ರು, ನಾವು ಖಂಡಿತವಾಗಿ ಅದನ್ನು ನಾವು ವಿರೋಧಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಕಾರ್ಯಕರ್ತರು, ಆ ಬಜರಂಗ ದಳದ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತ ಯಾರಿದ್ದಾರೆ ಅವರು ಮಾತಾಡ್ಲೇಬೇಕು. ಅವರಿಗೆ ಹಕ್ಕಿದೆ, ಅರ್ಹತೆ ಇದೆ. ಯಾಕೆಂತ ಹೇಳಿದ್ರೆ ಈಗ ಇರುವ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಅವರೇ ಕಾರಣಕರ್ತರು. ಅವರ ಕಾರಣದಿಂದಾಗಿ ಇವತ್ತು ಬಂದಿದೆ. ರಹೀಂ ಉಚ್ಚಿಲ್ ಒಬ್ಬ ಮುಸ್ಲಿಂ ಆಗಿರಬಹುದು,
ನಾನು ಬ್ಯಾರಿ ಅಕಾಡೆಮಿ ಅಧ್ಯಕ್ಷನಾಗಿರಬಹುದು. ನನಗೆ ಈ ಅವಕಾಶ ಕೂಡ ಸಿಕ್ಕಿದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ಮುಸಲ್ಮಾನರು ಬೆಂಬಲಿಸಿದ ಕಾರಣದಿಂದ ಅಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವವಾದಿಗಳು, ಬಜರಂಗ ದಳದವರು, ಹಿಂದುತ್ವವಾದಿಗಳು ಬೆಂಬಲಿಸಿದ ಕಾರಣದಿಂದಾಗಿ ನಮ್ಮ ಸರ್ಕಾರ ಬಂದಿದೆ ಅಂತ ಹೇಳುವಾಗ ಅದನ್ನು ಅಧಿಕಾರಕ್ಕೆ ತಂದಂತ ವ್ಯಕ್ತಿಗಳಿಗೆ ಆಗುವಂತ ನೋವೇನಿದೆ, ಆ ನೋವನ್ನು ಅವರು ಹೊರಗೆ ಹಾಕುವುದನ್ನು ತಪ್ಪು ಅಂತ ನಾನು ಹೇಳುವುದೇ ಇಲ್ಲ. ಅವರ ಭಾವನೆಗಳ ಎಷ್ಟೆಲ್ಲ ಸ್ಪಂದಿಸಬೇಕು, ಆ ಸ್ಪಂದನೆಯನ್ನ ಖಂಡಿತವಾಗಿಯೂ ಸರ್ಕಾರ ಮಾಡ್ತದೆ. ಆದರೆ ಸರ್ಕಾರ ಯಾವುದೇ ಒಂದು ಪಕ್ಷದ ಸೊತ್ತಲ್ಲ, ಸರ್ಕಾರ ಯಾವುದೇ ಒಂದು ಸಂಘಟನೆಯ ಪ್ರತಿನಿಧಿ ಅಲ್ಲ. ಸರ್ಕಾರ ನಡೆಸಬೇಕಾದ್ರೆ ಕಾನೂನಿನ ಇತಿಮಿತಿ ಇದೆ, ಕಾನೂನಿನ ಚೌಕಟ್ಟಿದೆ, ಸಂವಿಧಾನದ ಒಂದು ಚೌಕಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ಮಾಡುವಾಗ ಯಾವುದೇ ಒಂದನ್ನು ಕಾನೂನುಬದ್ಧವಾಗಿ ನಾವು ಮಾಡ್ತೇವೆ ಅಂತ ಹೇಳುವಾಗ ಅದು ಇವತ್ತೇ ಆಗಬೇಕಂತೇಳಿ ಆಕ್ರೋಶಗೊಳ್ಳುವವರು ಆಕ್ರೋಶಗೊಳ್ಳುವುದು ಸಹಜ. ಅವರ ಭಾವನೆಗಳಿಗೆ ಗೌರವವನ್ನ ಕೊಡುತ್ತು, ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಖಂಡಿತವಾಗಿಯೂ ನ್ಯಾಯ, ನೀತಿ, ಧರ್ಮ ಸಮ್ಮತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ, ಯಾರೇ ಗುಂಡಾಯಿಸಂ ಮಾಡಿದ್ರು ಕೂಡ ಅವರನ್ನು ನಿಷ್ಪಕ್ಷಪಾತವಾಗಿ ಜಾತಿ, ಧರ್ಮ, ಪಂಥ, ಪಂಗಡ ಅಂತ ನೋಡುವುದಿಲ್ಲ. ಅದು ಅದಕ್ಕೆ ಅರ್ಹರಾಗಿದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯಕವ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಅದನ್ನು ಅನುಸರಿಸುತ್ತದೆ. ಓಕೆ, ಎಸ್ ರೈ ಮುಚ್ಚಲ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೈಕಂಬ. ಗಣೇಶ್ ಕೈಕಂಬ. ಎಸ್, ಮಾತಾಡಿ. ಪಾತಿರ್ಲಿ. ಎಸ್ ಸರ್. ಈ ಬಿಜೆಪಿ ಸರ್ಕಾರ ಇನ್ಕ್ಲೂಸಿವ್ ಕಟ್ಟ ಹಿಂದುತ್ವವಾದಿಗಳು, ಈ ಬಿಜೆಪಿ ಸರ್ಕಾರ ನನ್ನ 10 ವರ್ಷ ಬತ್ತನೆಲ್ಲ PFI ಬ್ಯಾನ್ ಮಾಡ್ತಾರೆ ಸಾಧ್ಯನೇ ಮಕ್ಕಳು ಇರ್ತದೆ. ದಯಪಂಡ ಮಕ್ಕಳು ಅಕ್ಕಲ ಪಿರೋಡ್ಲ ಪೋಪೇರು ಮಾತೆರ ಪಿರೋಡ್ಲ ಪೋಪೇರು ಮಕ್ಕಳು ಇಂಕುಲ್ ನಡುಟೆ ಇಂಕುಲ್ ಕರ್ಚಿನಿ ಮಕ್ಕಳು ಇರ್ತದೆ. ಕಾಂಗ್ರೆಸ್ ಹಾಕೊಳ್ಳೋದೇ ಈಶ್ವರ ಪೇರು ಒಂದು ಏಳಿಕೆ ಗೊರಿಯರು ಆಯ್ಕೆ ಕಾಂಗ್ರೆಸ್ ಹಾಕುದಾನೆ ಒಂದು ತೊಂದರೆ ಇರುತ್ತೆ. ಪೂರ ಜನ ಲಕ್ಕದ ಆರ್ನ ಮಿತ್ತೆ ಅಟ್ಯಾಕ್ ಮಾಡಿ ತೊಂದರೆ ಅಂಡ ಮಕ್ಕಳು ಯಾರನ್ನ ಆರ್ನ ಪಿರೋಡ್ ಉಳ್ಳೇರ ಬಿಜೆಪಿ ಏರ್ ಲಜ್ಜೇರು ಬಿಜೆಪಿ ಅಕ್ಕಲ ಬೇಲೆ ಆಡಾಗ ಮಾತ್ರ ಪಾತಿರು ನೀ ಇತ್ತ ಇಂಕ್ಲ ಜವನಿ ಕೋಟೆ ಕರ್ತ ಕೆರಿಯರು ಕೆರ್ನ ನಾಲ್ಕಿನ ಮಾತ್ರೆ ಮಕ್ಕಳು ಪಿರಾಡ್ ನಡಿಪುನಿ ಬೊಕ್ಕಾಯ್ತ ಸುದ್ದಿರ್ ಲಜ್ಜೇರು ನನಂಜನ ಪಾಪದ ಪ್ರೇಮಕ್ಕೆ ಬೋರ್ನ ಮಾತ್ರ ಲಕ್ಕುನಿ ಮಕ್ಕಳು ನನ್ನ 10 ವರ್ಷ ಅಂದಳ ಮಕ್ಕಳು ಬ್ಯಾನ್ ಮಾಡ್ತಾರೆ. ಸಾಧ್ಯನೇ ಹೆಚ್ಚಿ ಮಕ್ಕಳು ಇತ್ತು. ಇನ್ನು ಬೇಜಾರದ ವಿಷಯ ಪಾತಿಯರು ನಾನು ಸರ್ ಕಟ್ ಮಾಡ್ತಾರೆ. ಓಕೆ ಓಕೆ, ಇದು ಗಣೇಶ್ ಅದೇ ನನ್ನ ಬಳಿ ಮುಂದಕ್ಕೆ ಮಾತಿಲ್ಲ ಸರ್, ನನ್ನ ಬಳಿ ಮುಂದಕ್ಕೆ ಮಾತಿಲ್ಲ. ಒಂದಂತೂ ಸತ್ಯ, ನನ್ಗೆ ನಿನ್ನೆ ಆ ಸಹೋದರಿ ಅಳಲು, ಆ ತಾಯಿಯ ಅಲ್ಲ ನಿತಿನ್, ಈಗ ಒಬ್ರು ಗಣೇಶ್ ನಮ್ಮ ಕಾರ್ಯಕರ್ತರು ಅವರು ನಾಳೆ ಕೂಡ ಓಟ್ ಹಾಕೋದು ಬಿಜೆಪಿಗೆ ನೋವಲ್ಲಿ ಮಾತಾಡಿದ್ರಲ್ಲ, ಅವರು ನಾಳೆ ಕೂಡ ಓಟ್ ಹಾಕೋದು ಬಿಜೆಪಿ ಕಾನ್ಫಿಡೆಂಟ್ ಇದೆ. ಒಂದು ವಿಚಾರವನ್ನ ಈ ಸಂದರ್ಭ ಕೇಳಬೇಕು. ಅನೇಕ ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ತುಂಬಾನೇ ಇದೆ. ಇವೆಲ್ಲದರ ನಡುವೆ ಇಲ್ಲಿ ಕಮೆಂಟ್ಸ್ ಗಳು ಕೂಡ ಬರ್ತಾ ಇರುವಂತದನ್ನ ಒಂದು ಕಮೆಂಟ್ಸ್ ಅನ್ನ ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಕಮೆಂಟ್ಸ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಇನ್ನೇನು ಚುನಾವಣೆಗೆ 1 ವರ್ಷ ಬಾಕಿ ಇದೆ. ಹಾಗಾಗಿ ನಮ್ಮ ಕರಾವಳಿ ಭಾಗ, ಮಲೆನಾಡು ಪ್ರಯೋಗ ಶಾಲೆ, ಹಾಗಾಗಿ ಇಂತಹ ಘಟನೆಗಳು ಆಗುತ್ತೆ. ಇಂತಹ ಘಟನೆಗಳು ಸಹಜ. ಇಲ್ಲಿ ಚುನಾವಣೆ ಅಂತ ಬಂದಾಗ ರಾಜಕೀಯ ಪಕ್ಷಗಳು ಈ ರೀತಿ ಯುವಕರನ್ನ ಬಲಿಪಶು ಮಾಡುತ್ತೆ ಅನ್ನುವಂಥದ್ದು ಬಹುಶಃ ತಮ್ಮ ಗಮನಕ್ಕೆ ಕೂಡ ಈ ಒಂದು ವಿಚಾರವನ್ನ ಬಂದಿರಬಹುದು. ಈ ವಿಚಾರ ಬಂದಿರಬಹುದು. ಎಲೆಕ್ಷನ್ ಬರ್ತಿದ್ಯಪ್ಪ, ಚುನಾವಣೆ ಎಲೆಕ್ಷನ್ ಬರೋದುಂಟು, ಸೊ ಹೈಕೋರ್ಟ್ ಆದಪ್ಪು ಇಂತಹ ಒಂದು ಘಟನೆಗಳು. ಎಸ್ ರೈ ಮುಚ್ಚಿಲ್ ಅವ್ರು ಏನ್ ಹೇಳ್ತೀರಾ? ಬಿಜೆಪಿ ಈಗ ಇಂಥ ಘಟನೆಗಳಿಗೆ ಬಿಜೆಪಿ ಈ ಕೋಮು ಘರ್ಷಣೆ ಅನ್ನುವಂಥದ್ದು ಏನಿದೆ ನೋಡಿ, ಈ ಚುನಾವಣೆ ಹತ್ರ ಬಂದಾಗ ಇಂತಹ ಘಟನೆಗಳು ಆಗುತ್ತೆ ಅನ್ನೋ ಪ್ರಶ್ನೆಗಳ ನಡುವೆ ಎಸ್ ಇನ್ನೊಂದು ಕರೆ ಇದೆ. ಧರ್ಮೇಂದ್ರ ಅವರು ಕರೆ ಮಾಡಿದ್ದಾರೆ, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಧರ್ಮೇಂದ್ರ ಅವರು ನಮಸ್ತೆ. ನಮಸ್ತೆ ಧರ್ಮೇಂದ್ರ ಅವರಿಗೆ ನಮಸ್ತೆ ಹೇಳ್ತಾ ಇದ್ದೇನೆ. ನನ್ನ ಹಳೆಯ ಸ್ನೇಹಿತ ನಮಸ್ತೆ. ಓಕೆ, ನಮಸ್ತೆ ಸರ್, ಮಾತಾಡಿ. ಸರ್ ತಮ್ಮ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿದ್ರು, ತಮ್ಮ ಕೇಳ್ತಾ ಇಲ್ಲ ಏನು ವಾಯ್ಸ್? ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಈಗ ಸ್ವಲ್ಪ ಕ್ಲಿಯರ್. ಓಕೆ, ಎಸ್ ಸರ್, ಮಾತಾಡಿ ಸರ್. ಸರ್ ರೈಮುಚಿಲ್ ಅವರಿಗೆ ಸರ್ ನಮಸ್ತೆ. ನಮಸ್ತೆ ಧರ್ಮೇಂದ್ರ ಅವರಿಗೆ. ಸರ್ ಏನ್ ಗೊತ್ತಾ, ಈಗ ನಾವು ಕಳೆದ 1 ವರ್ಷದಿಂದ ಬುಕ್ ಹೊಡಿತಾ ಇದ್ದೇವೆ SDPI ಬಗ್ಗೆ. ಅದನ್ನ ಮೊನ್ನೆ ಮುತಾಲಿಬ್ ಜಿ ಅವರು ಕೂಡ ಹೇಳಿದ್ರು, SDPI ಬ್ಯಾನ್ ಮಾಡುವುದಿಲ್ಲ ಭಾರತೀಯ ಜನತಾ ಪಕ್ಷ. ಯಾಕೆಂದ್ರೆ SDPI ಇರುವವರೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಇದೆ. ಇದು ಆದ್ರಿಂದ ಬ್ಯಾನ್ ಅನ್ನು ಖಂಡಿತ ಮಾಡೋಣ ಅಂತ ನಾನು ಹೇಳ್ತೇನೆ. ತಮ್ಮ ಅಭಿಪ್ರಾಯ ಏನ್ ಸರ್? ಅಲ್ಲ, ಬ್ಯಾನ್ ಮಾಡುವ ದಿಸೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಮುಖವಾದ ಹೆಜ್ಜೆಯನ್ನು ಇಡ್ತಾ ಇದೆ ಮತ್ತು ಹೆಚ್ಚಿನ ಕೆಲಸಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದು ಬ್ಯಾನ್ ಆಗಲೇಬೇಕನ್ನತಕ್ಕಂತ ಒಂದು ನಿರ್ಧಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಎಲ್ಲ ಏನು ದಾಖಲೆಗಳನ್ನ ಸಂಗ್ರಹಿಸ್ತಾ ಇದೆ. ಸಂದರ್ಭಗಳು ಬಂದಾಗ ಖಂಡಿತವಾಗಿ ಬ್ಯಾನ್ ಮಾಡ್ತಾರೆ.
ಸರ್ ನೀವು ಆವಾಗ ಮಾತಾಡುವಾಗ ಹೇಳಿದ್ದೀರಿ ದಾಖಲೆಗಳ ಕೊರತೆ ಅಂತ ಹೇಳಿ. ಈಗಾಗಲೇ ನಮ್ಮ ಆಂಕರ್ನವರು ದಾಖಲೆಗಳ ಜೊತೆಲಿ ಹೇಳಿದ್ದಾರೆ. ಮತ್ತೆ ನನಗೆ ತಿಳಿದ ಮಟ್ಟಿನಲ್ಲಿ ದಾಖಲೆಗಳು ನಿಮ್ಮ ಅವಧಿಯಲ್ಲಿ ಆಗಬೇಕಂತ ಏನಿಲ್ಲ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಗಲಭೆಗಳ ದಾಖಲೆಗಳನ್ನು ಕೂಡ ಪೂರಕವಾಗಿ ತೆಗೆದುಕೊಂಡು ಅದನ್ನ ಮುಖಾಂತರ ನಿಷೇಧವನ್ನ ಮಾಡಬಹುದು ಎಂಬುದು ಸತ್ಯ. ಮತ್ತೆ ಆ ಎದೆಗಾರಿಕೆ ಭಾರತೀಯ ಜನತಾ ಪಕ್ಷಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಮತ್ತೆ ಇವರು ಪದೇ ಪದೇ ಹೇಳ್ತಾರೆ ಹಿಂದುತ್ವದ ಪಕ್ಷ ಅಂತ. ನೀವು ಅದನ್ನು ಒಪ್ತೀರಾ? ಹಿಂದುತ್ವದ ಪಕ್ಷ ಆದ್ರೆ ನಮ್ಮ ರೈ ಮಿಚ್ಚಲ್ನವರಿಗೆ ಅದ್ರೊಳಗೆ ಏನ್ ಕೆಲಸ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ? ಅಂದ್ರೆ ಅಲ್ಪಸಂಖ್ಯಾತ ಘಟಕಕ್ಕೆ ಏನಿದೆ? ಇದು ನನ್ನ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪಕ್ಷವಾ ಅಥವಾ ಜಾತ್ಯತೀತ ಪಕ್ಷವಾ? ಒಂದು ನಿಮಿಷ ನಿಮ್ಮ ಮಾತಿಗೆ ಬರ್ತೇನೆ. ಹಿಂದುತ್ವದ ಪಕ್ಷಕ್ಕೆ ನಾನೊಬ್ಬ ಮುಸಲ್ಮಾನಾಗಿ ನಾನು ಬೆಂಬಲ ಕೊಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಹಿಂದುತ್ವದ ಪಕ್ಷ ಬಂದು ಮುಸಲ್ಮಾನರ ಉದ್ಧಾರ ಮಾಡಿದೆ. ಹಿಂದುತ್ವ ಪಕ್ಷ ಅಧಿಕಾರಕ್ಕೆ ಬಂದು ಮುಸಲ್ಮಾನರ ಮತಗಳು ಕಡಿಮೆ ಇದ್ರು ಕೂಡ ಹಿಂದೂಗಳ ಮತದಲ್ಲಿ ಬಂದಂತ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರಿಗೆ ಕೂಡ ಇವರು ಈ ದೇಶದ ಪ್ರಜೆಗಳು ಅನ್ನುವಂತ ರೀತಿಯಲ್ಲಿ ನಿಮ್ಮ ಹಿಂದೂ ಮಹಾಸಭಾ ಮಾತ್ರ ನಮ್ಮನ್ನು ಪರಕೀಯರಾಗಿ ನೋಡುವುದು, ಭಾರತೀಯ ಜನತಾ ಪಾರ್ಟಿ ಪರಕೀಯರಾಗಿ ನೋಡುವುದಿಲ್ಲ. ಇದು ಧರ್ಮೇಂದ್ರ ಓಕೆ, ಹಿಂದೂ ಮಹಾಸಭಾ ಪರಕೀಯರಾಗಿ ನೋಡುತ್ತೆ ಹೊರತು ಭಾರತೀಯ ಜನತಾ ಪಾರ್ಟಿ ಪರಕೀಯರಾಗಿ ಮುಸ್ಲಿಮರನ್ನ ನೋಡಲ್ಲ. ಇದೇ ವಿಷಯ ನಾನು ಹೇಳ್ತಿರೋದು ಹಿಂದುತ್ವದ ಅಧಿಕಾರದಲ್ಲಿ ಬಂದಿದೆ, ಆದ್ರಿಂದ ಅದು ಹಿಂದುತ್ವದ ಪಕ್ಷವೋ ಅಥವಾ ಜಾತ್ಯತೀತ ಪಕ್ಷವೋ? ನನ್ನ ಪ್ರಶ್ನೆ ಉತ್ತರ ಅಷ್ಟೇ. ನಾವೆಲ್ಲೂ ಮುಸ್ಲಿಮರನ್ನ ಪರಾಕೀಯರನ್ನಾಗಿ ನೋಡಿ ಅಂತ ಹೇಳಿಲ್ಲ. ನಾವು ನಾವು ಅಬ್ದುಲ್ ಕಲಾಂ ಹೊತ್ತಾಗೂ ಕೂಡ ನಾವು ಅದನ್ನ ಬಹಳ ದುಃಖದಿಂದ ಅವರ ಶೋಕಾಚರಣೆಯನ್ನು ಮಾಡಿದವರು. ನಾವು ಮೊನ್ನೆ ಇಬ್ರಾಹಿಂ ಸತ್ತಾರ್ ತೀರ್ಕೊಂಡಾಗ ಕೂಡ ನಾವು ಅವರ ಬಗ್ಗೆ ಶೋಕಾಚರಣೆಯನ್ನ ಮಾಡಿದವರು. ಅದರವಾಗ ನಾವು ಮುಸಲ್ಮಾನರನ್ನ ಪರಕೀಯರನ್ನಾಗಿ ನೋಡಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಭಾರತೀಯ ಜನತಾ ಪಕ್ಷ ಯಾವತ್ತೂ ಹಿಂದುತ್ವದ ಪಕ್ಷ ಹೇಳುತ್ತೆ, ಇದು ಹಿಂದುತ್ವದ ಪಕ್ಷ ಹೌದಾ ಅಲ್ವಾ ಅಥವಾ ಅದು ಜಾತ್ಯತೀತವಾ? ಹಿಂದುತ್ವದ ಪಕ್ಷ ಆಗಿದ್ರೆ ಮುಸ್ಲಿಮರಿಗೆ ಏನ್ ಕೆಲಸ ಅಂತ. ಇದು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪಕ್ಷವೋ ಅಥವಾ ಜಾತ್ಯತೀತ ಪಕ್ಷವೋ ಅನ್ನುವಂಥದ್ದು. ಹಿಂದುತ್ವದ ಪಕ್ಷ ಆಗಿದ್ರೆ ಮುಸಲ್ಮಾನರಿಗೆ ಏನ್ ಕೆಲಸ ಅನ್ನುವಂಥದ್ದು, ಇದನ್ನ ಧರ್ಮೇಂದ್ರ ಪ್ರಧಾನ್ ಅವರು ಕೇಳ್ತಾ ಇರೋ ಪ್ರಶ್ನೆ. ಇದಕ್ಕೆ ನಾನೊಂದು ಉತ್ತರ ನಾನು ಹೇಳ್ತೇನೆ. ಏನಂತ ಹೇಳಿದ್ರೆ, ಈ ಮುಸಲ್ಮಾನರನ್ನು ಓಲೈಕೆ ಮಾಡುವುದು ಮತ್ತು ಏನು ಅವರನ್ನು ಎಂತ ಇಂದ್ರಚಂದ್ರ ದೇವೇಂದ್ರ ಅಂತ ಹೊನ್ನ ಶೂಲಕ್ಕೆ ಏರಿಸುವುದು, ಇದೇ ಜಾತ್ಯತೀತ ಅಂತೇಳಿ ಭಾವಿಸಿದಂತ ತುಂಬಾ ವ್ಯಕ್ತಿಗಳಿದ್ದಾರೆ. ಅಂತಹ ಜಾತ್ಯತೀತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಸರ್ವೇ ಜನಾ ಸುಖಿನೋ ಭವಂತು ಅಲ್ಲಲ್ಲ, ಸರ್ವೇ ಜನಾ ಸುಖಿನೋ ಭವಂತು ಅನ್ನತಕ್ಕಂಥ ವಿಶ್ವಾಸ, ಸರ್ವರಿಗೆ ಸಮಬಾಳು ಅನ್ನತಕ್ಕಂಥ ವಿಶ್ವಾಸ ಇರತಕ್ಕಂತ ಒಂದು ಪಕ್ಷ. ಇದನ್ನು ಹಿಂದುತ್ವ ಪಕ್ಷ ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅಂತ ಹಿಂದುತ್ವ ಪಕ್ಷಕ್ಕೆ ಮುಸಲ್ಮಾನಾಗಿ ನಾನು ಬೆಂಬಲ ಸೂಚಿಸಿದ್ದೇನೆ. ಯಾಕಂತ ಹೇಳಿದ್ರೆ ಆ ಹಿಂದುತ್ವವಾದಿಗಳಿಂದ ಮುಸಲ್ಮಾನರ ಶೈಕ್ಷಣಿಕ ಅಭಿವೃದ್ಧಿ ಆಗುವುದಾದ್ರೆ, ಮುಸಲ್ಮಾನರ ಆರ್ಥಿಕ ಅಭಿವೃದ್ಧಿ ಆಗುವುದಾದ್ರೆ, ಕೋಮುಗಲಭೆ ನಡೆಯದೆ ಸುಖ ಶಾಂತಿಯಿಂದ ಬದುಕುವ ವಾತಾವರಣ ಆಗುವುದಾದ್ರೆ, ಹೆಣ ಬೀಳದೆ ಇರುವಂತಹ ವಾತಾವರಣ ನಿರ್ಮಾಣ ಆಗುವುದಾದ್ರೆ ಹಿಂದುತ್ವವಾದಿ ಪಕ್ಷ ಆಗಿರ್ಬೋದು, ಹಿಂದುತ್ವವಾದಿ ಸರ್ಕಾರ ಆಗಿರ್ಬೋದು, ಅದಕ್ಕೆ ನಾನು ಪ್ರಥಮವಾಗಿ ನಾನು ಬೆಂಬಲಿಸ್ತೇನೆ. ನನ್ನಂತಹ 100,000 ಮಂದಿ ಬೆಂಬಲಿಸ್ತೇವೆ. ಇದರಿಂದಾಗಿ ಎಸ್ ರೈ ಮುಚ್ಚಲ್ ಅವರೇ, ಹಿಂದುತ್ವ ಪಕ್ಷ ಅಥವಾ ಜಾತ್ಯತೀತ ಪಕ್ಷ ಏನ್ ಹೇಳ್ತೀರಾ? ತಮ್ಮ ಸ್ಟ್ಯಾಂಡ್ ಎರಡರಲ್ಲಿ ಒಂದು. ಎಸ್, ನಾನು ಹೇಳಿದ್ದೇನಲ್ಲ, ಜಾತ್ಯತೀತವಾದದ ಕಲ್ಪನೆ ಮೊದಲು ನಾವು ತಿಳ್ಕೊಳ್ಬೇಕು. ಮುಸ್ಲಿಮನ್ನು ಓಲೈಸುವುದೇ ಜಾತ್ಯತೀತ ಅಂತ ತಿಳ್ಕೊಂಡು ಆ ಕೆಲಸವನ್ನು ನಿತಿನ್ ಜಿ ಅವರು ಏನ್ ಹೇಳಿದಾರೆ ಅಂತ ನನ್ಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಅವರ ವಾಯ್ಸ್. ಒಂದು ಅದು ಮತ್ತೆ ನಾನು ಕೇಳ್ತೇನೆ. ಒಂದೇನಂದ್ರೆ ನಾನು ಹೇಳ್ತಾ ಇರೋದು ನೋಡಿ, ಹಿಂದುತ್ವಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತಹ 28 ಕಾರ್ಯಕರ್ತರಿಗೆ ಇವರು ಅಧಿಕಾರಕ್ಕೆ ಬರುವಾಗ ಹೇಳಿದ್ರು ತನಿಖೆ ನಡೆಸಿ ನ್ಯಾಯ ಕೊಡುತ್ತೇವೆ ಅಂತ. ಈಗ ಹರ್ಷ ಒಬ್ರು ಸೇರ್ಪಡೆ ಆಗಿದ್ದಾರೆ, ಕೇರಳದಲ್ಲಿ ಜ್ಯೋತಿಷಿ ಒಬ್ರು ಸೇರ್ಪಡೆ ಆದ್ರು. ಕೇರಳದ ವಿಚಾರವನ್ನ ಬದುಕಿಟ್ರೆ ಈಗ ನಾವು ಹರ್ಷ ಸೇರ್ಪಡೆ ಆದ್ರೆ ಈಗ 29 ಆಯ್ತು. ಇವ್ರಿಗೆ ಇನ್ನು ಇರೋದು 1 ವರ್ಷ ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ. ಯಾಕಂದ್ರೆ ಚುನಾವಣೆ ಬರುವಾಗ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗತ್ತೆ ಅಂತ. ಇದೊಂದು ಹತ್ಯೆ ಆಗಿದೆ, ಇನ್ನು ಎಷ್ಟು ಆಗಬೇಕಾಗಿದೆ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಈ ಮೊದಲು ಆಗಿರುವ ಹತ್ಯೆಗಳ ಬಗ್ಗೆ ತನಿಖೆ ನಡೆಸಿಲ್ಲ ಇವರು. ಮತ್ತೆ ಹೇಳ್ತಾ ಇದ್ದಾರೆ ತನಿಖೆ ನಡೆಸ್ತೀನಿ. ಇದು ಯಾಕೆ ನಡೆದಿಲ್ಲ? ಯಾಕಂದ್ರೆ ಇದು ಯಾವ ಕಾರಣಕ್ಕೋಸ್ಕರ ಅದನ್ನ ತಡೆದಿದ್ದಾರೆ? ಇದು ಹಿಂದಿರುವ ರಾಷ್ಟ್ರೀಯಗಳೇನು? ಇದು ಜನರಿಗೆ ಗೊತ್ತಾದ್ರೆ ಒಳ್ಳೇದು ಅಂತ ನನ್ನ. ಥ್ಯಾಂಕ್ ಯು ಧರ್ಮೇಂದ್ರ. ಇದೀರಾ ಧರ್ಮೇಂದ್ರ ಅವರೇ?
ಓಕೆ, ಧನ್ಯವಾದ ಧರ್ಮೇಂದ್ರ ಅವರು. ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರ ಪ್ರಶ್ನೆಗಳು. ಎಸ್ ಸರ್, ರೈ ಮುಚ್ಚಿಲವರು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್. ಸಮಯದ ಅಭಾವ ತುಂಬಾನೇ ಇದೆ, ಅನೇಕ ಕರೆಗಳು ಬರ್ತದೆ, ದಯಮಾಡಿ ಕ್ಷಮಿಸಬೇಕು ವೀಕ್ಷಕರಲ್ಲಿ. ಎಸ್ ಸರ್, ರೈ ಮುಚ್ಚಿಲವರು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರದಲ್ಲಿ. ಎಸ್ ಸರ್. ಈಗ ಹೇಳುವಂತದ್ದು ಏನು ಶಿವಮೊಗ್ಗದಲ್ಲಿ ನಡೆದಿದೆ ಇದು ನಡೆಯಬಾರದಿತ್ತು. ಇದನ್ನು ಹಿಂದೂ ಮುಸ್ಲಿಂ ಅಂತೇಳಿ ನಾವು ನೋಡದೆ ಒಂದು ನೀವು ಆಗ ಹೇಳಿದಾಗೆ ಆ ಒಂದು ಸಹೋದರಿಯ ಆ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಸಹೋದರಿಯ ಅಳಲು, ಆ ಕಣ್ಣೀರು, ಅದರ ತಾಯಿಯ ಕಣ್ಣೀರು, ಆ ಕುಟುಂಬದವರು ಇವತ್ತೇನು ಕಣ್ಣೀರು ಸುರಿಸ್ತಾ ಇದ್ದಾರೆ, ಇದನ್ನು ನಾವು ಮನುಷ್ಯತ್ವ ಇರುವವರು ಇದನ್ನು ಮನುಷ್ಯತ್ವದಿಂದ ನಾವು ನೋಡಬೇಕು. ಇದರ ಹೆಸರಿನಲ್ಲಿ ನಾವು ರಾಜಕೀಯ ಮಾಡುವುದಾಗಲಿ, ಇದರ ಹೆಸರಿನಲ್ಲಿ ನಾವು ಜಾತಿ ಧರ್ಮದ ಹೆಸರಲ್ಲಿ ವಿಷಬೀಜ ಬಿತ್ತುವುದಾಗಲಿ, ಇದರ ಹೆಸರಿನಲ್ಲಿ ಅಪನಂಬಿಕೆ ಸೃಷ್ಟಿ ಮಾಡುವುದಾಗಿ ಖಂಡಿತವಾಗಿಯೂ ಸರಿಯಲ್ಲ. ಆಮೇಲೆ ಈ ಘಟನೆಗಳಿಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವರು ರಾಕ್ಷಸ ಪ್ರವೃತ್ತಿಯವರು. ಅವರಿಗೆ ಯಾವುದೇ ಒಂದು ವಕೀಲ ಹೋಗಿ ಒಂದು ಜಾಮೀನು ಕೊಡಿಸಬಾರದು. ಅವರ ಯಾವುದೇ ಒಂದು ಕೇಸಿನ ವಿಷಯದಲ್ಲಿ ಯಾರು ಕೂಡ ಹೋಗಿ ಮಾತಾಡಬಾರದು. ಒಂದು ವೇಳೆ ಮಾತಾಡಿದ್ರೆ ಯಾರು ಮಾತಾಡ್ತಾರೆ ಅವರು ಕೂಡ ಇದಕ್ಕೆ ಅಷ್ಟೇ ಹೊಣೆಗಾರರಾಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಕೂಡ ಇದು ಮಾಡಬೇಕಾಗ್ತದೆ. ಇಂತಹ ಘಟನೆಗಳು ಅಮಾನವೀಯವಾಗಿ ಒಂದು ಅವರ ಮೇಲೆ ವಿರೋಧ ಇದೆ ಅಂತ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಇರ್ಲಿ. ಅದಕ್ಕೆ ಪೊಲೀಸ್ ಸ್ಟೇಷನ್ ಇತ್ತು, ಕಾನೂನು ಇತ್ತು, ನ್ಯಾಯಾಲಯ ಇತ್ತು. ಮಚ್ಚನ್ನ ಹಿಡಿದುಕೊಂಡು ಅಟ್ಟಾಡಿಸಿಕೊಂಡು ಓಡಿ ಕೊಲೆ ಮಾಡುವುದು ಅಂತ ಹೇಳಿದ್ರೆ ನಾವು ಭವ್ಯ ಭಾರತದಲ್ಲಿ ನಾವಿದ್ದೇವೆ, ಸಂವಿಧಾನ ಆಧಾರಿತವಾದ ರಾಷ್ಟ್ರದಲ್ಲಿ ನಾವಿದ್ದೇವೆ. ಈ ರೀತಿ ಮಾಡುವುದು ಸರಿಯಲ್ಲ ಆಮೇಲೆ ಇದು ಪೊಲೀಸ್ ತನಿಖೆ ಆಗುವ ತನಕ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ನಾವು ಸಂಶಯದಲ್ಲಿ ನಾವು ನೋಡುವಂಥದ್ದು ಸರಿಯಲ್ಲ. ಪೊಲೀಸ್ ತನಿಖೆಯಲ್ಲಿ ಇದರ ಬಗ್ಗೆ ಯಾವುದಾದ್ರೂ ಸಂಘಟನೆಗಳ ಕೈವಾಡ ಇದ್ದರೆ ಆ ಸಂಘಟನೆಗಳ ಹಿಂದೆ ಖಂಡಿತವಾಗಿ ಸರ್ಕಾರ ಉಗ್ರವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಜನ ಪರಸ್ಪರ ಸಾಮಾಜಿಕ ಓಕೆ ಎಸ್ ಸರ್, ರೈ ಮುಚ್ಚಿಲವರೇ ಧನ್ಯವಾದಗಳು. ತಮ್ಮ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿದೆ, ಜೊತೆಗೆ ಸಮಯದ ಅಭಾವ ತುಂಬಾನಿದೆ. ಅಂಡ್ ಧನ್ಯವಾದ ರೈ ಮುಚ್ಚಿಲವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ರೆ. ಕೆಲವು ವಿಚಾರಗಳ ಬಗ್ಗೆ ನಾನು ಮಾತನಾಡಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಪ್ಯಾನಲ್ ಅಲ್ಲಿ ಯಾವುದೇ ರೀತಿಯ ಬಿಜೆಪಿ ಮುಖಂಡರು ಅಥವಾ ಮುಸ್ಲಿಂ ಮುಖಂಡರು ಅಥವಾ ಇನ್ನಿತರ ಪಕ್ಷದ ಮುಖಂಡರು ಇರಲಿಲ್ಲ. ಬಹುಶಃ ನನ್ನ ಜೊತೆ ಇವತ್ತಿದ್ದವರು ರೈ ಮುಚ್ಚಿಲವರು ಬಿಜೆಪಿ ಮುಖಂಡರಾಗಿ ಜೊತೆಗೆ ಮುಸ್ಲಿಂ ಮುಖಂಡರಾಗಿ ನಾನೊಂದು ಈ ವಿಚಾರವನ್ನ ಚರ್ಚೆಯನ್ನ ಮಾಡಿದ್ವಿ. ಕಾರಣ ಈ ಒಂದು ಹರ್ಷನ ಕೊಲೆ ಯತ್ನ ಅಥವಾ ಕೊಲೆ ಹತ್ಯೆ ನಡೆದಾಗ, ಈ ಒಂದು ಘಟನೆ ನಡೆದ ನಂತರ ತದನಂತರ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಳುವ ಮೊದಲೇ ನೇರವಾಗಿ ರಾಜಕೀಯ ಮುಖಂಡರುಗಳು ಹೇಳಿರುವಂತಹ ಹೇಳಿಕೆಗಳು, ಎಸ್ಪೆಷಲಿ ಈಶ್ವರಪ್ಪನವರು ನೇರವಾಗಿ ಇದು ಮುಸ್ಲಿಂ ಗೂಂಡಗಳೇ ಮಾಡಿರುವಂತಹ ಹತ್ಯೆ, ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿರುವಂತಹ ಹೇಳಿಕೆ ಅನೇಕ ಚರ್ಚೆಗಳಿಗೆ, ಆಕ್ರೋಶಗಳಿಗೆ, ಪರ ವಿರೋಧವಾಗಿರುವಂತಹ ಚರ್ಚೆಗಳಿಗೆ ಕಾರಣವಾಗಿದೆ. ಇದರ ಹಿನ್ನೆಲೆ ಈಗಾಗಲೇ 12 ಮಂದಿ ಶಂಕಿತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದರಲ್ಲಿ 6 ಮಂದಿಯ ಬಂಧನ ಆಗಿದೆ. ಈ 6 ಮಂದಿಯಲ್ಲೂ ಕೂಡ ನಾವು ಲಿಸ್ಟ್ ಗಳನ್ನ ನೋಡ್ತಾ ಹೋದ್ರೆ, ಒಂದ್ಸಲ ಲಿಸ್ಟ್ ಗಳನ್ನ ಹಾಕಿ, 6 ಮಂದಿಯ ಲಿಸ್ಟ್ಗಳು. ಎಸ್, ಒಂದ್ಸಲ 6 ಮಂದಿಯ ಲಿಸ್ಟ್ಗಳು. 6 ಮಂದಿಯ ಲಿಸ್ಟ್. ಆಸಿಫ್ 22 ವರ್ಷ, ಶಿವಮೊಗ್ಗ ಬೈಪಾಸ್ ನಿವಾಸಿ. ನೆಕ್ಸ್ಟ್ ಒನ್ ರಿಯಾಜ್ ಶರೀಫ್ 21 ವರ್ಷ, ಸಹ್ಯಾದ್ರಿ ಕಾಲೇಜು ಬಳಿ ನಿವಾಸಿ, ಶಿವಮೊಗ್ಗ. ನೆಕ್ಸ್ಟ್ ಒನ್ ಕಾಸಿಫ್ 30, ಬುದ್ಧನಗರ, ಶಿವಮೊಗ್ಗ. ಎಸ್, ಅಫನ್ 20 ವರ್ಷ, ಬಾಪೂಜಿ ನಗರ, ಶಿವಮೊಗ್ಗ. ನೆಕ್ಸ್ಟ್ ಒನ್ ಮುಜಾಹಿದ್, ಶಿವಮೊಗ್ಗ. ನೆಕ್ಸ್ಟ್ ಒನ್ ಎಸ್ ಜಿಲಾನಿ, ಶಿವಮೊಗ್ಗ. ನದೀಮ್, ಶಿವಮೊಗ್ಗ. ಎಸ್, ಇವೆಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲೆಯವರು. 6 ಜನರ ಬಂಧನ ಆಗಿದೆ. ಹೇಳುವಂಥದ್ದು ಇಷ್ಟೇ, ಯಾರು ಏನ್ ಬೇಕಾದ್ರೂ ಹೇಳ್ಬೋದು. ಆ ತಾಯಿಯ ಮಗ ಹತ್ಯೆ ಆಗಿದ್ದಾನೆ, ಸಹೋದರ ಹತ್ಯೆ ಆಗಿದ್ದಾನೆ, ತಂದೆಯ ಮಗ ಹತ್ಯೆ ಆಗಿದ್ದಾನೆ, ಕುಟುಂಬಕ್ಕೆ ತುಂಬಲಾರದಂತ ನಷ್ಟ ಆಗಿದೆ. ಯಾರು ಈಗ ಎಷ್ಟು ಲಕ್ಷಗಳನ್ನ ಅಕೌಂಟ್ಗೆ ಹಾಕಿದ್ರು ಕೂಡ ಆ ಕುಟುಂಬ ಮಾತ್ರ ಸಂಕಷ್ಟದಲ್ಲಿದೆ, ಹತಾಶೆಯಲ್ಲಿದೆ, ಬೇಸರದಲ್ಲಿದೆ. ಇದು ಸದ್ಯದ ಪರಿಸ್ಥಿತಿ. ಶಿವಮೊಗ್ಗ ಜಿಲ್ಲೆ ಹೊತ್ತಿ ಉರಿತಾ ಇದೆ. ಶಿವಮೊಗ್ಗ ನಗರ ಆದಷ್ಟು ಬೇಗ ಶಾಂತಿ ಸುವ್ಯವಸ್ಥೆ ಅಲ್ಲಿ ನೆಲೆಸಲಿ ಅನ್ನೋದು ನಮ್ಮ ಹಾರೈಕೆ. ಜೊತೆಗೆ ಹರ್ಷನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮ ಹಾರೈಕೆ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು